ಸೋಮೇಶ್ವರ ಕೊಲ್ಯ ರೋಟರಿ ಸಮುದಾಯ ದಳದ 2024-25ನೇ ಸಾಲದ ಹೊಸ ಅಧ್ಯಕ್ಷರಾದ ಸುಂದರ ಸುವರ್ಣ ಅಧಿಕಾರ ಸ್ವೀಕಾರ ಮಾಡ್ಕೊಂಡರು. ಸವಿತಾ ಸಂತೋಷ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಕಾರ್ಯದರ್ಶಿ ಶ್ರೀ ಸಚಿನ್ ಕೊಲ್ಯ ತಾವು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಕೊರಳ ಲಾಂಛನ ಸಾರ್ಜೆಂಟ್ ಎಟ್ ಆರ್ಮ್ಸ್ ಜಯಪ್ರಕಾಶ್ ಕೊಲ್ಯ ಇವರಿಂದ. ಅಧ್ಯಕ್ಷರು ಶ್ರೀ ಆನಂದ ಮಳೆಯಲಕೋಡಿ. ಇದೀಗ ಪ್ರಾರ್ಥನೆ ಕುಮಾರಿ ನಿಸ್ವನ ಇವರಿಂದ. ಹೇರಂಭಂ ಗಣಾಧಿಪಂ ಹೇರಂಭಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಸುರನರ ಪೂಜಿತ ಶಿವಸುತನೆ ಪ್ರಮತಾ ಪ್ರಥಮ ಸುಪ್ರಜನೆ ಸುರನರ ಪೂಜಿತ ಶಿವಸುತನೆ ಪ್ರಮತಾ ಪ್ರಥಮ ಸುಪ್ರಜನೆ ಸಿದ್ಧಿ ಬುದ್ಧಿದಾಯಕನೇ ಸಿದ್ಧಿ ಬುದ್ಧಿದಾಯಕನೇ ಹರಸೈ ಮುದದಿ ಗಣೇಶನೇ ಹರಸೈ ಮುದದಿ ಗಣೇಶನೇ ಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಶೂರ್ಪಕರ್ಣಂ ಲಂಬೋದರಂ. ಆಸೀನರಾಗಿರತಕ್ಕಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕಾಗಿ ನಮ್ಮ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀ ಆನಂದ್ ಮಳೆಯಲಕೋಡಿ ಇವರಲ್ಲಿ ವಿನಂತಿಸುತ್ತಾ ಇದ್ದೇನೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ 2025ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಈಗ ನಡೆಯಲಿದೆ. ಈ ಸಂದರ್ಭದಲ್ಲಿ ನಮಗೆ ವೇದಿಕೆಯಲ್ಲಿ ಪ್ರಧಾನಾಧಿಕಾರಿಯಾಗಿ ರೋಟೇರಿಯನ್ ಗೋಪಾಲ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇವರು ಆಗಮಿಸಿದ್ದಾರೆ. ಇವರನ್ನು ನಾನು ನಮ್ಮೆಲ್ಲರ ರೋಟರಿ ಸಮುದಾಯದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ರೋಟೇರಿಯನ್ ಡಾಕ್ಟರ್ ಶಿವಪ್ರಸಾದ್ ಕೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಲರ್ನಿಂಗ್ ಫೆಸಿಲಿಟೇಷನ್ ಡೀನ್ ಏನಪಯ್ಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ದೇರ್ಲಕಟ್ಟೆ. ಇವರನ್ನು ಕೂಡ ನಾನು ರೋಟರಿ ಸಮುದಾಯ ದಳದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರೋಟೇರಿಯನ್ ಗೋಪಾಲ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇವರನ್ನ ನಮ್ಮ ರೋಟರಿ ಸಮುದಾಯ ದಳದ ಸದಸ್ಯರಾದ ಅಶೋಕ್ ಪರ್ಯತೂರು ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ರೋಟೇರಿಯನ್ ಜಯಕುಮಾರ್ ಕೊಲ್ಯ RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿದ್ದಂತಹ ರೋಟೇರಿಯನ್ MD ಡಾಕ್ಟರ್ ಶಿವಪ್ರಸಾದ್ ಕೆ ಇವರನ್ನು ನಮ್ಮ ರೋಟರಿ ಸಮುದಾಯ ದಳದ ಮಾಜಿ ಅಧ್ಯಕ್ಷರಾದ ಶ್ರೀ ಸೀತಾರಾಮ್ ಕರ್ಕೇರ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ರೋಟೇರಿಯನ್ ಜಯಕುಮಾರ್ ಕೊಲ್ಯ RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇವರನ್ನು ನಮ್ಮ ಸದಸ್ಯರಾದಂತಹ ಶ್ರೀಯುತ ನಿತಿನ್ ಕರ್ಕೇರ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಶ್ರೀಮತಿ ಸುಲೋಚನಿ ಟೀಚರ್,
ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಡೀಲ್ ಅವರು ಕೂಡ ನಮಗೆ ಅತಿಥಿಗಳಾಗಿ ಭಾಗವಹಿಸಿದ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ರೋಟರಿ ಸಮುದಾಯ ದಳದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಸುರೇಶ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಅವರು ಕೂಡ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಸದಸ್ಯರಾದ ದೀಪಕ್ ಕೋಟ್ಯಾನ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಹರೀಶ್ ಶೆಟ್ಟಿ ನೀಲಿಪಾರ್ RCC ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ R1 ಡಿಸ್ಟ್ರಿಕ್ಟ್ 3181 ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಶಶಿಕಾಂತ್ ಪರಿಯತ್ತೂರು ತಾವು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ವೇದಿಕೆಯಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ ಶ್ರೀಮತಿ ಸವಿತಾ ಸಂತೋಷ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನ್ನ ರೋಟರಿ ಸಮುದಾಯ ದಳದ ಸೆಕ್ರೆಟರಿ ಸಚಿನ್ ಕೊಲ್ಲೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಫಾಸ್ಟ್ ಪ್ರೆಸಿಡೆಂಟ್ ಜಯರಾಮ್ ಶೆಟ್ಟಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಫಾಸ್ಟ್ ಸೆಕ್ರೆಟರಿ ರೊಟೇರಿಯನ್ ಸದಾಶಿವ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆ ರೊಟೇರಿಯನ್ ವಿನೋದ್ ಕುಡ್ವಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ರೊಟೇರಿಯನ್ ಪ್ರಮೋದ್ ಕುಮಾರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೊಟೇರಿಯನ್ ಪ್ರದೀಪ್ ಕುಮಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೊಟೇರಿಯನ್ VKK ಕಲ್ಲೂರಾಯ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಶ್ರೀಮತಿ ಗುಣವತಿ ಟೀಚರ್ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರಾದಂಥ ಶಂಕರ್ ಕೊಲ್ಯ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದಂಥ ಹರೀಶ್ ಮುಂಡೋಳಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ ಇದರ ಕಾರ್ಯದರ್ಶಿಯಾದಂಥ ಈಶ್ವರ್ ಸುವರ್ಣ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಡಿ ಇಡುತ್ತಾ ಇದ್ದೇವೆ. ವಂದನೆಗಳು. ಅಧ್ಯಕ್ಷರಾದಂಥ ಶ್ರೀಯುತ ಆನಂದ ಮಲಯಾಳಕೋಡಿ ತಮಗೂ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ಇದೀಗ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಕಳೆದ 2 ವರ್ಷಗಳಿಂದ ನೆರವೇರಿಸಿದಂತಹ ಕಾರ್ಯಕಲಾಪಗಳ ವಿಸ್ತೃತ ವರದಿಯನ್ನು ನಮ್ಮ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರದ ಕಾರ್ಯದರ್ಶಿಯಾದಂತಹ ಶ್ರೀಯುತ ಸಚಿನ್ ಇವರು ನಮ್ಮ ಮುಂದೆ ಇಡಲಿದ್ದಾರೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ವಾರ್ಷಿಕ ವರದಿ 2022-2024 ಈ 2 ವರ್ಷದ ಪುಟ್ಟ ವರದಿಯನ್ನು ತಮ್ಮ ಮುಂದೆ ಇಡಲು ನಾನು ತುಂಬ ಸಂತೋಷ ಪಡುತ್ತೇನೆ. ತಾರೀಕು 24/7/2022 ರೋಟರಿ ಸಮುದಾಯ ದಳದ 2022-23ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಬ್ರಹ್ಮಶ್ರೀ ನಾರಾಯಣಗುರು ಸಭಾಮಂದಿರದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದ ರೋಟರಿಯನ್ SA ಹರೀಶ್ ಶೆಟ್ಟಿ ಅವರು ಪದಪ್ರದಾನ ಕಾರ್ಯಾಗಿ ಭಾಗವಹಿಸಿದರು. ಕ್ರಿಯಾಶೀಲ ಅಧ್ಯಕ್ಷರಾದ ಶ್ರೀಯುತ ಆನಂದ್ ಮಲಯಾಳಕೋಡಿ ಇವರಿಂದ ನಿರ್ಗಮನ ಅಧ್ಯಕ್ಷೀಯ ಭಾಷಣ. ರೋಟರಿ ಸಮುದಾಯ ದಳ ಕೊಲ್ಯ ಪರಿಸರದಲ್ಲಿ 24 ವರ್ಷಗಳಿಂದ ಕಾರ್ಯ ಆಚರಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಖುಷಿಯಾಗ್ತದೆ. ಯಾಕೆಂದರೆ ನಮ್ಮ ರೊಟೇರಿಯನ್ ಜಯಕುಮಾರ್ ಅವರ ಅವಿರತ ಶ್ರಮದಿಂದ ನಾವೀಗ ಒಂದು ಒಳ್ಳೆಯ ಜನ್ರೇಷನ್ ಆಗಿ ಇಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಹಾಗೆ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ನಮ್ಮಿ ಕಳೆದ 24 ವರ್ಷದಲ್ಲಿ ಹಲವಾರು ಈ ಪರಿಸರದಲ್ಲಿ ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುತ್ತೇವೆ. ನನಗೆ 2022ರಿಂದ 2024 ತನಕ ಈ ಸಂಸ್ಥೆಯಲ್ಲಿ ಒಂದು ಅಧ್ಯಕ್ಷನಾಗಿ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಅದಕ್ಕಾಗಿ ನಾನು ತುಂಬ ಸಂತಸ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅನೇಕ ಉಪಯುಕ್ತ ಸೇವಾ ಕಾರ್ಯಗಳನ್ನು ನಡೆಸುವಲ್ಲಿ ನನಗೆ ಹಲವಾರು ಸಂಘ ಸಂಸ್ಥೆಗಳು
ಸಹಕಾರ ಬೆಂಬಲ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಮುಖ್ಯವಾಗಿ ನಮ್ಮ ರೋಟರಿಯ ಮಾತೃ ಸಂಸ್ಥೆಯಾದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಆದಾಗ ನಮ್ಮನ್ನು ಆಹ್ವಾನಿಸಿ ಒಳ್ಳೆಯ ಒಂದು ನಮ್ಮನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರ್ತಾರೆ. ನಮಗೆ ತುಂಬ ಹೆಮ್ಮೆ ಇದೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವದಲ್ಲಿ ನಾವು ಹೋದಾಗ ನಮಗೆ ಒಂದು ಖುಷಿ, ಆ ಒಂದು ವಾತಾವರಣ, ಅಲ್ಲಿ ಅವರು ನಮ್ಮ ಹತ್ರ ಯಾವುದೇ ಒಂದು ಎಂತ ಹೇಳ್ತಾರೆ ಗತ್ತು ಇಲ್ಲದೆ ನಮ್ಮನ್ನು ಬಹಳ ಪ್ರೀತಿಯಿಂದ ನಮ್ಮನ್ನು ಆಧರಿಸ್ತಾರೆ. ಅದಕ್ಕಾಗಿ ನಾನು ಅವರಿಗೆ ಎಲ್ಲರಿಗೂ ಸದಾ ಋಣಿಯಾಗಿದ್ದೇನೆ. ನನ್ನ ಅವಧಿಯಲ್ಲಿ ನಮ್ಮ ಸೇವಾ ಯೋಜನೆ ಪ್ರತಿ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಈ ಸಭಾಂಗಣವನ್ನು ನಮಗೆ ನೀಡುತ್ತಾ ಬಂದಿರುವಂತಹ ಬಿಲ್ಲವ ಸೇವಾ ಸಮಾಜ ಅದರ ಅಧ್ಯಕ್ಷರು, ಟ್ರಸ್ಟಿಗಳು, ಪದಾಧಿಕಾರಿಗಳು, ಸದಸ್ಯರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಅವರಿಗೆ ನನ್ನ ವಂದನೆಗಳು. ಅಂತೆಯೇ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದರೆ ನಮಗೆ ಯುವ ವಾಹಿನಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸೇವಾ ಯೋಜನೆಯಲ್ಲಿ ಕೈ ಜೋಡಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿ ಸದಸ್ಯರಿಗೆ ನನ್ನ ಅನಂತ ವಂದನೆಗಳು. ಪೋಷಕರ ನಿರ್ದೇಶಕರಾದಂಥ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ನಾವು ಯಾವಾಗ ಒಂದು ಪ್ರೋಗ್ರಾಮ್ ಮಾಡುವಾಗ ಕರೆದಾಗ ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಬೆಂಬಲಿಸಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅತಿ ಮುಖ್ಯವಾಗಿ ನಮ್ಮ ಈ ರೋಟರಿ ಸಮುದಾಯ ದಳವು ಈ ಒಂದು ಪರಿಸರದಲ್ಲಿ ಒಳ್ಳೆಯ ಸೇವಾನಿರತ ಸೇವಾ ಸಂಸ್ಥೆಯಾಗಿ ಬೆಳೆಯಲು ಕಾರಣಕರ್ತರಾದಂತಹ ನಮ್ಮೆಲ್ಲರಿಗೆ ಸ್ಫೂರ್ತಿಯ ಚಿಲ್ಮೆಯಂತಿರುವ ರೋಟರಿ ಸ್ಥಾಪಕ ಶಿಲ್ಪಿ ಅಂತ ಹೇಳಿದರೆ ಅವರನ್ನು ತಪ್ಪಾಗಲಾರದು. ಅಂತಹ ವ್ಯಕ್ತಿ ನಮ್ಮೆಲ್ಲರ ಆತ್ಮೀಯರಾದ ರೊಟೇರಿಯನ್ ಜಯಕುಮಾರ್ ಕೊಲ್ಯ ಅವರಿಗೆ ನಾವು ಸದಾ ಋಣಿಗಳಾಗಿದ್ದೇವೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಕೂಡ. ಅವರು ನಮ್ಮನ್ನು ಹುರಿದುಂಬಿಸಿ ರೋಟರಿಯ ಬಗ್ಗೆ ಒಲುಮೆಯನ್ನು ಮೂಡಿಸಿ ನಮ್ಮಲ್ಲಿ ಸೇವಾ ಯೋಜನೆ ಮನೋಭಾವವನ್ನು ತುಂಬಿ ನಮ್ಮಂಥ ಒಂದು ಸಮಾನ ಮನಸ್ಕರನ್ನು ಆಯ್ದು ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಅವಿರತವ ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು 2024-25ನೇ ಸಾಲಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಲಿರುವಂತಹ ಶ್ರೀಮಾನ್ ಸುಂದರ್ ಸುವರ್ಣ ಅವರಿಗೆ ನಾನು ಶುಭಾಶಯವನ್ನು ಕೋರುತ್ತೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ನನ್ನ ಅವಧಿಯಲ್ಲಿ ಸಹಕಾರ ನೀಡಿದ ಸರ್ವರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಮುಂದೆ ಕೂಡ ನನ್ನ ಸಹಕಾರವನ್ನು ಮುಂದಿನ ಅಧ್ಯಕ್ಷರಿಗೆ ನೀಡ್ತೇನೆ ಅಂತ ಹೇಳಿ ತಿಳಿಸುತ್ತಾ ನನ್ನ ಅವಕಾಶಕ್ಕಾಗಿ ವಂದನೆಗಳು. ಕಳೆದ 2 ವರ್ಷಗಳಲ್ಲಿ ಸದಾ ಸಕ್ರಿಯವಾಗಿ ನಮ್ಮ ಈ ಹೆಮ್ಮೆಯ ಸಂಸ್ಥೆಯನ್ನು ಮುನ್ನಡೆಸಿದಂತಹ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಯುತ ಆನಂದ ಮಳೆಯಾಳಕೋಡಿ ತಮಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಾ ರೋಟೇರಿಯನ್ ಗೋಪಾಲ್ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇವರು ನೂತನ ಪದಾಧಿಕಾರಿಗಳು ಹಾಗೂ ಎಲ್ಲ ತಂಡದ ಸರ್ವ ಸದಸ್ಯರಿಗೂ ಹೂ ನೀಡಿ ಪದವನ್ನು ಪ್ರದಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. 5ನೇ ಸಾಲಿನ ಸಾರ್ಜೆಂಟ್ ಎಟ್ ಆರ್ಮ್ ಆಗಿ ಶ್ರೀ ಪ್ರಶಾಂತ್ ವೆಂಕಿಹೆತ್ಲು ತಾವು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಆಡಳಿತ ಸಮಿತಿ ಶ್ರೀ ಜಯಪ್ರಕಾಶ್ ಕೊಲ್ಯ, ಅದೇ ರೀತಿ ಶ್ರೀಯುತ ಅಶೋಕ್ ಕುಮಾರ್ ಪರಿಯತ್ತೂರು, ಅದೇ ರೀತಿ ಶ್ರೀಯುತ ಶಿರಾಲ್ ಕೊಲ್ಯ, ಲತೀಶ್ ಪಾಪುದಡಿ, ಸಮುದಾಯ ಸೇವೆ ಶ್ರೀಯುತ ತರುಣ್ ಕೊಲ್ಯ, ಶ್ರೀಮತಿ ಸವಿತಾ ಸಂತೋಷ್, ಹಣಕಾಸು ಸಮಿತಿಯಲ್ಲಿ ಶ್ರೀಮತಿ ಸುಧಾ ಸುರೇಶ್, ಶ್ರೀ ದೀಪಕ್ ಎಸ್ಕೋಟಿಯನ್, ಶ್ರೀಯುತ ಯೋಗೀಶ್ ಕುಮಾರ್ ಗಟ್ಟಿ, ವೃತ್ತಿಪರ ಸೇವೆಯಲ್ಲಿ ಶ್ರೀ ನಿತಿನ್ ಕರ್ಕೇರ ಮಾಡೂರು, ಶ್ರೀ ಯತೀಶ್ ಕುಮಾರ್ ವೆಂಕಿತ್ಲು,
ಕೋಶಾಧಿಕಾರಿಯಾಗಿ ಶ್ರೀಯುತ ಆನಂದ ಮಲಯಾಳ ಕೋಡಿ, ಜೊತೆ ಕಾರ್ಯದರ್ಶಿಯಾಗಿ ಶ್ರೀಯುತ ಶಶಿಕಾಂತ್ ಪರಿಯತ್ತೂರು, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ 2024-25ನೇ ಸಾಲಿನ ಪ್ರಮುಖ ಹುದ್ದೆ ಕಾರ್ಯದರ್ಶಿಯ ಹುದ್ದೆ. ಈ ಒಂದು ಹುದ್ದೆಯನ್ನು ನಮ್ಮ ಈ ಒಂದು ಸಮುದಾಯ ದಳದ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಸುರೇಶ್ ಬಿ ಇವರು ಅಲಂಕರಿಸಲಿದ್ದಾರೆ. ಇವರು ಪರಿಯತ್ತೂರು ರಾಮಪೂಜಾರಿ ಮತ್ತು ಪುಷ್ಪ ದಂಪತಿಗಳ ಪುತ್ರನಾಗಿ ಶ್ರೀಮತಿ ಸುಧಾ ಸುರೇಶ್ ಇವರ ಪತಿಯಾಗಿರುತ್ತಾರೆ. ಇವರು ಪ್ರೋಟೋ ಫ್ಯಾಬ್ ಟೆಕ್ನಾಲಜಿ ಬೈಕಂಪಾಡಿಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸ್ಥಾಪಕ ಅಧ್ಯಕ್ಷರಾಗಿಯೂ, ಅದೇ ರೀತಿ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತಹ ಅನುಭವಿ, ರೋಟರಿ ಸಮುದಾಯ ದಳದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಅನುಭವಿಯಾಗಿರುತ್ತಾರೆ. ಈ ಮಧು ಕಿರಣ್ ಗಟ್ಟಿ ತಾವು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿ ಶ್ರೀ ಕುಸುಮಾಕರ್ ಕುಂಪಲ, ಶ್ರೀ ಜಯದೇವ್ ಅಡ್ಕ, ಉಪಾಧ್ಯಕ್ಷರಾಗಿ ಶ್ರೀ ಸೀತಾರಾಮ್ ಎಸ್ ಕರ್ಕೇರ ಇವರು ಆಯ್ಕೆಯಾಗಿರುವರು. 2024-25ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ರೋಟರಿ ಸಮುದಾಯ ದಳದ ಸಕ್ರಿಯ ಸದಸ್ಯರಾಗಿದ್ದುಕೊಂಡು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಕೇಂದ್ರ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದುಕೊಂಡು ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಸುಂದರ್ ಸುವರ್ಣ ಇವರು ಆಯ್ಕೆಯಾಗಿರುತ್ತಾರೆ. ವೃತ್ತಿಯಲ್ಲಿ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗಿ ಸ್ಟಾರ್ ಹೆಲ್ತ್ ಆ್ಯಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದಲ್ಲಿ ಅಧ್ಯಕ್ಷರಾಗಿ ಪ್ರಸ್ತುತ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ತನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಸಲ್ಲಿಸಿರುವ ಇವರು ರೋಟರಿ ಸಮುದಾಯ ದಳದ ಸಕ್ರಿಯ ಸದಸ್ಯರಾಗಿರುವರು. ಇದೀಗ 2024-25ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ಸುಂದರ್ ಸುವರ್ಣ ಮತ್ತು ನಿಮ್ಮೆಲ್ಲ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದು, ಸಮುದಾಯ ಸೇವೆಯಲ್ಲಿ ಶ್ರೀಮತಿ ರಶ್ಮಿ ಸನಿಲ್ ತಾವು ಆಯ್ಕೆಯಾಗಿರುವಿರಿ. ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ 2024-25ನೇ ಸಾಲಿಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದಕ್ಕೆ ನೂತನ ಸದಸ್ಯರ ಸೇರ್ಪಡೆಯ ಈ ಒಂದು ಕ್ಷಣ. ನೂತನ ಸದಸ್ಯರಾಗಿ ನಮ್ಮ ಜೊತೆ ಶ್ರೀಯುತ ಗಣೇಶ್ ಬಡಾಜೆ ಕೊಲ್ಯ ಪರಿಯತ್ತೂರು ಇವರು ನಮ್ಮ ಜೊತೆಯಲ್ಲಿದ್ದಾರೆ. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಗಣೇಶ್ ಬಡಾಜೆ ತಮಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತಾ ಇದ್ದೇವೆ. ಇನ್ನೋರ್ವ ಸದಸ್ಯರಾಗಿ ಶ್ರೀಯುತ ಜೀವನ್ ಬಿರಿಕೆ ಇವರು ಕಿನ್ಯ ಗ್ರಾಮದ ಬಿರಿಕೆ ನಿವಾಸಿಯಾಗಿದ್ದು ಮಹಾಂಕಾಳಿ ಮುಗೇರ ದೈವಸ್ಥಾನ ಕಿನ್ಯ ಮೀನಾದಿ ಇದರ ಗೌರವ ಅಧ್ಯಕ್ಷರಾಗಿದ್ದು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಮಂಗಳೂರು ಮಾಂಡೋವಿ ಮೋಟರ್ಸ್ನಲ್ಲಿ ಸರ್ವಿಸ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ತಮಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಶ್ರೀಯುತ ಜೀವನ್ ಕಾಸಿಂಬೆಟ್ಟು ಇವರು ನಮ್ಮ ಜೊತೆಯಲ್ಲಿದ್ದಾರೆ.
ಶ್ರೀಯುತ ಜೀವನ್ ಕಾಸಿಂಬೆಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ನಾತಕೋತ್ತರ ಪದವಿ ಪಡೆದು ಹಂಪಿ ವಿಶ್ವವಿದ್ಯಾಲಯದಿಂದ ಎಂಫಿಲ್ ಪದವಿ ಪಡೆದಿರುತ್ತಾರೆ. 20 ವರ್ಷ ವಿವಿಧ NGOಗಳಲ್ಲಿ ಸೇವೆ ಸಲ್ಲಿಸಿ ಇದೀಗ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲದಲ್ಲಿ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ ಯುವ ವಾಹಿನಿಯ ಮಾಜಿ ಕಾರ್ಯದರ್ಶಿಯಾಗಿ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಇದರಲ್ಲಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಸೇರ್ಪಡೆಗೊಂಡಂತಹ 3 ಸದಸ್ಯರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇನ್ನೋರ್ವ ಸದಸ್ಯರಾಗಿ ಭಾಸ್ಕರ ಮಡ್ಯಾರ್ ನಮ್ಮ ಜೊತೆಯಲ್ಲಿದ್ದಾರೆ. ಭಾಸ್ಕರ್ ಮಡ್ಯಾರ್ ಇವರು ಮಡ್ಯಾರ್ ನಿವಾಸಿಯಾಗಿದ್ದು ಪ್ರಸ್ತುತ ಎನೆಪೊಯ ಫುಡ್ ಕ್ರಾಫ್ಟ್ ಮೇಲ್ವಿಚಾರಕರಾಗಿ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದಾರೆ. ತಮಗೂ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಈ ಒಂದು ನಮ್ಮ ಸಂಸ್ಥೆಗೆ ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತಾ ಇದ್ದೇವೆ. ಶ್ರೀಯುತ ಶೇಖರ್ ಮಾಡೂರು ನಿವಾಸಿಯಾಗಿದ್ದು ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಸಕ್ರಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಪೇಂಟಿಂಗ್ ಕಾಂಟ್ರಾಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಈ ನಮ್ಮ ಸಂಸ್ಥೆಗೆ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರುತ್ತಾ ಇದ್ದೇವೆ. 2024-25ನೇ ಸಾಲಿಗೆ ಆಯ್ಕೆಯಾದಂತಹ ನೂತನ ಅಧ್ಯಕ್ಷರಾದಂತಹ ಶ್ರೀಯುತ ಸುಂದರ್ ಸುವರ್ಣ ತಮ್ಮ ಅನಿಸಿಕೆಯ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಇರುವಂತಹ ರೋಟೇರಿಯನ್ ಗೋಪಾಲ್ ಶೆಟ್ಟಿ ಅವರೇ ಹಾಗೂ ರೋಟೇರಿಯನ್ ಶಿವಪ್ರಸಾದ್ ಕೆ, ನಮ್ಮ ಆತ್ಮೀಯರಾದಂಥ ರೋಟೇರಿಯನ್ ಜಯಕುಮಾರ್ ಕೊಲ್ಯ, ಟೀಚರ್ ಸುಲೋಚನ್ ಟೀಚರ್, ಹಾಗೆ ಬಿಲ್ಲವ ಸಂಘದ ಟ್ರಸ್ಟಿನ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ಕೊಲ್ಯ, ಹಾಗೆ ಹರೀಶ್ ಶೆಟ್ರೆ, ಈಗ ತಾನೇ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಆನಂದ್ ಮಲಿಯಲ್ ಕೋಡಿಯವರೇ, ಹಾಗೂ ನಮ್ಮ ಕಾರ್ಯದರ್ಶಿಯಾದಂಥ ಸುರೇಶ್ ರವರೇ, ಮುಂದೆ ಇರುವಂಥ ರೋಟರಿ ಪೂರ್ವದ ರೋಟೇರಿಯನ್ಸ್ ಮಾಜಿ ಅಧ್ಯಕ್ಷರು ಹಾಗೂ RCC ಕೊಲ್ಯದ ಸದಸ್ಯರು, ಯುವವಾಹಿನಿ ಸದಸ್ಯರು ಹಾಗೂ ಬಿಲ್ಲವ ಸಂಘದ ಎಲ್ಲ ಸದಸ್ಯರಿಗೆ ನಮಸ್ಕರಿಸುತ್ತಾ, ರೋಟ್ರಿ ಕ್ಲಬ್, ಆ್ಯಕ್ಚುಲಿ ರೋಟ್ರಿ ಕ್ಲಬ್ ಅಂದರೆ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ. ಅದರಲ್ಲಿ ಗ್ರಾಮೀಣ ಪ್ರದೇಶದವರೆಗೆ ಹಾಗೂ ಸಾಮಾನ್ಯ ಜನರಿಗೆ ಅದರಲ್ಲಿ ಸೇರಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಇತ್ತು ಅಂದ ಸಾಧಾರಣ 1030 ವರ್ಷಗಳ ಹಿಂದೆ ಜನಸಾಮಾನ್ಯರಿಗೂ ಸೇರಬೇಕು, ಎಲ್ರಿಗೂ ಸಮಾಜ ಸೇವೆ ಮಾಡುವಂಥ ಒಂದು ಅವಕಾಶ ಸಿಗಬೇಕಂತೇಳಿ ರೋಟರಿ ಸಮುದಾಯ ದಳ ಅದರ ಅಂಗಸಂಸ್ಥೆಯಾಗಿ ರೋಟರಿ ಸಮುದಾಯ ದಳವನ್ನು ಹುಟ್ಟುಹಾಕಿದರು. ಅದೇ ರೀತಿ ನಮ್ಮ ಕೊಲ್ಯ ಪರಿಸರದಲ್ಲಿ ಸಾಧಾರಣ 24 ವರ್ಷಗಳ ಹಿಂದೆ ಹುಟ್ಟು ಹಾಕಿದಂಥ ನಮ್ಮ ರೋಟೇರಿಯನ್ ಜಯಕುಮಾರ್ ಕೊಲ್ಯ ನೇತೃತ್ವದಲ್ಲಿ, ಹಾಗೆ ಎಲ್ಲ ಹರೀಶ್ ಆಗಿರ್ಬೋದು, ಹಾಗೆ ಜಯದೇವ್ ಕುಸುಮಾಕರ್ ಇವರೆಲ್ಲರೂ ಸೇರಿ ಹುಟ್ಟುಹಾಕಿದಂಥ ಒಂದು ಸಂಸ್ಥೆ ರೋಟರಿ ಸಮುದಾಯದಲ್ಲ ಕೊಲ್ಯ. ಕಳೆದ 25 ವರ್ಷಗಳಿಂದ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತಹ ಸಂಸ್ಥೆ. ಸಮಾಜದ ಬಡವರ ಕಣ್ಣೆರೆಸುವಂತಹ ಕೆಲಸ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಹುಚ್ಚುನಾಯಿ ನಿಯಂತ್ರಣ ಲಸಿಕೆ ಶಿಬಿರ ಇರ್ಬೋದು ಅಂತ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂತಹ ಸಂಸ್ಥೆಯಲ್ಲಿ ಈಗ 24ನೇ ವರ್ಷದಲ್ಲಿ ನನಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಿಗೆ ಹಾಗೂ ರೋಟೇರಿಯನ್ ಹಾಗೂ ರೋಟರಿ ಸಮಾಜದ ಎಲ್ಲ ಸರ್ವ ಸದಸ್ಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ಅತ್ಯಂತ ನೀವು ನೋಡಿರ್ಬೋದು ಒಳ್ಳೆಯ ಟೀಮ್. ನಾವು ಯುವವಾಹಿನಿಯಲ್ಲಿ ಕೂಡ ನೋಡಿದ್ರೆ ಎಲ್ಲ ಮ್ಯಾಕ್ಸಿಮಮ್ ಇರುವಂಥವರು ಯುವವಾಹಿನಿಯಲ್ಲಿ ಸದಸ್ಯ ಆಗಿರುವಂಥವರು. ಆದರೆ ಅತ್ಯಂತ ಕಾರ್ಯತತ್ಪರವಾಗಿರುವಂಥ ಎಲ್ಲದರಲ್ಲೂ ಸಕ್ರಿಯವಾಗಿ ಭಾಗವಹಿಸುವಂತಹ ಒಂದು ಟೀಮನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ನಮ್ಮ ಅವಧಿಯಲ್ಲಿ ಸಿಲ್ವರ್ ಜೂಬಿಲಿ 25ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ
ಮುಂಚಿನ ನಮ್ಮ ಯಾವ ಅಧ್ಯಕ್ಷರುಗಳು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗ್ತಾ ಇದ್ದರೂ ಅದನ್ನು ನಾವು ಮುಂದುವರಿಸುತ್ತಾ ಆದಷ್ಟು ಮಂಗಳೂರು ಪೂರ್ವ ರೋಟರಿ ಕ್ಲಬ್ಬಿನ ಸಹಕಾರದೊಂದಿಗೆ ಹಾಗೂ ಮುಖ್ಯವಾಗಿ ಬಿಲ್ಲವ ಸೇವಾ ಸಮಾಜದ ಒಂದು ಸಹಕಾರ, ಅದರೊಟ್ಟಿಗೆ ನಮ್ಮ ಯೋಹಿನಿ ರಿಜಿಸ್ಟರ್ ಕೊಲ್ಲೆ ಘಟಕದ ಸಹಕಾರ ಹಾಗೂ ಎಲ್ಲ ಸಂಸ್ಥೆ ನಮ್ಮ ಸಂಬಂಧಪಟ್ಟ ಸಂಸ್ಥೆಗಳಿಂದ ಸಹಕಾರ ಪಡೆದು ರೋಟರಿ ಸಮುದಾಯದ ಕೊಲ್ಲೆ ಇದರ ಮಾಜಿ ಅಧ್ಯಕ್ಷರು ಹಾಗೆ ಸರ್ವ ಸದಸ್ಯರ ಸಹಕಾರದಲ್ಲಿ ನಾವು ಮುಂದಿನ ಅವಧಿಯಲ್ಲಿ ಅತ್ಯಂತ ಒಳ್ಳೆಯ ಯಶಸ್ವಿ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರುವ ಅಂತೇಳಿ ನಾನು ಹೇಳುತ್ತಾ DVGಯವರ ಒಂದು ಮಂಕುತಿಮ್ಮನ ಕಗ್ಗ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಜೈ ರೋಟರಿ. ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಶ್ರೀಯುತ ಸುಂದರ್ ಸುವರ್ಣ ತಮ್ಮ ಅವಧಿಯಲ್ಲಿ ನಮ್ಮಿ ಸಂಸ್ಥೆ ಇನ್ನಷ್ಟು ಬೆಳಗಲೆಂದು ಆಶಿಸುತ್ತಾ ತಮಗೆ ಸರ್ವರ ಪರವಾಗಿ ಮಗದೊಮ್ಮೆ ಶುಭವನ್ನು ಕೋರುತ್ತಾ ಇದೀಗ ಸಂಸ್ಥೆಯ ವತಿಯಿಂದ ಸಹಾಯಧನ ವಿತರಣೆ ಕೋಟೆಕಾರು ನಿವಾಸಿ ಶ್ರೀಮತಿ ಪುಷ್ಪಾ ಶೇಖರ್ ಇವರ ಪತಿ ಶೇಖರ್ ಇವರ ವೈದ್ಯಕೀಯ ಚಿಕಿತ್ಸೆಗಾಗಿ ನೆರವಿನ ಮೊತ್ತವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಈಗ ಹಸ್ತಾಂತರಿಸಲಿದ್ದೇವೆ. ಸುನೀತಾ ಇವರು ಈ ಒಂದು ಸಹಾಯಧನದ ಮೊತ್ತವನ್ನು ವೇದಿಕೆಗೆ ಆಗಮಿಸಿ ನೂತನ ಅಧ್ಯಕ್ಷರಾದಂತಹ ಶ್ರೀಯುತ ಸುಂದರ್ ಸುವರ್ಣ ಇವರಿಂದ ಸ್ವೀಕರಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಈ ಸಮುದಾಯ ದಳವು ನಿತ್ಯ ನಿರಂತರ ಸೇವಾ ಚಟುವಟಿಕೆಯನ್ನು ನೆರವೇರಿಸುತ್ತಾ ಬಂದಿದ್ದು ಇದೀಗ ಈ ಸಂದರ್ಭದಲ್ಲೂ ಸಹಾಯಧನದ ವಿತರಣೆಯನ್ನು ನೀಡಿದೆ. ಈ ಒಂದು ಸಹಾಯಧನವನ್ನು ಸ್ವೀಕರಿಸಿದಂತಹ ತಮಗೆ ಕೃತಜ್ಞತೆಗಳು. ಅದೇ ರೀತಿ ರೋಟರಿ ಸಮುದಾಯ ದಳವು ಹಲವಾರು ವರ್ಷಗಳಿಂದ ಪರಿಸರದ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ರೋಟರಿ ಸಮುದಾಯ ಪುರಸ್ಕಾರ ಈ ಒಂದು ಪುರಸ್ಕಾರವನ್ನು ನೀಡುತ್ತಾ ಬಂದಿದ್ದು ಈ ವರ್ಷ ಕೂಡ ನಮ್ಮ ಈ ಪರಿಸರದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ಗುಣವತಿ ಜೆ ಇವರನ್ನು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ನಾವು ಪುರಸ್ಕರಿಸಲು ನಾವು ಹೆಮ್ಮೆ ಪಡುತ್ತಾ ಇದ್ದೇವೆ. ಹಣವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಗುಣವತಿ ಜೆ ಇವರ ಪುರಸ್ಕಾರ ಪತ್ರವನ್ನು ನಮ್ಮ ಸದಸ್ಯ ಅಂತ ಶ್ರೀಮತಿ ರಶ್ಮಿತಾ ಸನಿಲ್ ತಾವು ವಾಚಿಸಬೇಕಾಗಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಗುಣವತಿ ಜೆ ಇವರಿಗೆ ಅರ್ಪಿಸುವ ರೋಟರಿ ಸಮುದಾಯದ ಪುರಸ್ಕಾರ. ಇವರ ಜನನ ಹಾಗೂ ಬಾಲ್ಯ. ಶ್ರೀಮತಿ ಗುಣವತಿ ಜೆ ಇವರು ತಾರೀಕು 10/1/1957 ಇಸವಿಯಲ್ಲಿ ಸ್ವಸ್ತಿಕ್ ಕೆ ಲಿಂಗಪ್ಪಾಚಾರ್ಯ ರತ್ನಾವತಿ ದಂಪತಿಗಳ ಮಗಳಾಗಿ ಜನಿಸಿದರು. ಇವರು ಚಿಕ್ಕಂದಿನಲ್ಲಿಯೇ ಸಂಸ್ಕಾರ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬೆಳೆದು ಬಂದವರು. ನೃತ್ಯ, ಸಂಗೀತ, ನಾಟಕ, ಕತೆ ಓದುವುದು, ಕತೆಗಳನ್ನು ಬರೆಯುವುದು ಇವರ ಹವ್ಯಾಸ. ಇವರು 7ನೇ ತರಗತಿಯವರೆಗೆ ಕಲಿತು ಇವರ ಪ್ರತಿಭೆಯನ್ನು ಕಂಡು ಸೋಮೇಶ್ವರ ಭಗಿನಿ ಸಮಾಜದವರು ಕೋಟೆಕಾರು ಶಾಲೆಯಲ್ಲಿ ಬಾಲವಾಡಿ ತರಗತಿಗಳನ್ನು ನಡೆಸಲು ಅವಕಾಶ ನೀಡಿದರು. ಇವರು ಪೆರ್ಲ ಜನಾರ್ದನ ಆಚಾರ್ಯರನ್ನು ವಿವಾಹವಾಗಿ ಒಂದು ಗಂಡು ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾರೆ. ಮದುವೆಯಾದ ನಂತರ ತುಂಬ ಕಷ್ಟಕಾಲದಲ್ಲಿದ್ದಾಗ ಕೊಲ್ಯ ಶ್ರೀ ರಾಮಾನಂದ ಸ್ವಾಮೀಜಿಗಳ ಶಾಲೆಯಲ್ಲಿ ಬಾಲವಾಡಿ ತರಗತಿಗಳನ್ನು ನಡೆಸುತ್ತಿದ್ದರು. ಅಲ್ಲಿ ಕೊಲ್ಯ ದರ್ಶನ ಪುಸ್ತಕದಲ್ಲಿ ಕತೆ ಹಾಡುಗಳನ್ನು ಬರೆಯುತ್ತಿದ್ದರು. ಕತೆ ರಚನೆ ಮಾಡಿ ಮಕ್ಕಳ ನಾಟಕಗಳನ್ನು ಮಾಡಿಸುತ್ತಿದ್ದರು. ಕೊಲ್ಯ ಶ್ರೀ ರಾಮಾನಂದ ಸ್ವಾಮೀಜಿಗಳು ಅಭಿನವ ಶಾರದೆ ಎಂಬ ಬಿರುದನ್ನು ಕೂಡ ಕೊಟ್ಟಿರುತ್ತಾರೆ. ವೃತ್ತಿ ಜೀವನ ಹಾಗೂ ಸಾಧನೆಗಳು. ಇವರ ಅಣ್ಣ ತಮ್ಮಂದಿರ ಜೊತೆ ಸೇರಿ ಅರುಣ ಕಲಾವೃಂದ ಕಲಾ ತಂಡದಲ್ಲಿ ಸಂಗೀತ ರಸಮಂಜರಿಯನ್ನು ಹಾಡುತ್ತಿದ್ದರು. ಆಕಾಶವಾಣಿಯಲ್ಲಿ ಮಕ್ಕಳ ಕಾರ್ಯಕ್ರಮ ಕೊಟ್ಟಿರುತ್ತಾರೆ. ಇವರು ಹಾರ್ಮೋನಿಯಂ ತರಗತಿಗಳನ್ನು ನಡೆಸುತ್ತಿದ್ದರು. ವಿಶ್ವ ಹಿಂದೂ ಪರಿಷತ್ನಲ್ಲಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಬಾಲಗೋಕುಲ, ಬಾಲ ಸಂಸ್ಕಾರ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ಹೂ ಕಟ್ಟುವುದು, ರಂಗೋಲಿ, ಕಸೂತಿ, ಟೈಲರಿಂಗ್ ಇವರಿಗೆ ಮೆಚ್ಚಿನ ಹವ್ಯಾಸ.
ಇವರು ಕಲ್ಯಾಣ ಪರಿಷತ್ ಸೋಮನಾಥ ದೇವಸ್ಥಾನದ ಟ್ರಸ್ಟಿಯಾಗಿ, ಕೋಟೆಕಾರು ಕಾಳಿಕಾಂಬ ದೇವಸ್ಥಾನದಲ್ಲಿ ಸೇವೆ, ಕೊಲ್ಯ ಮೂಕಾಂಬಿಕಾ ದೇವಸ್ಥಾನದಲ್ಲಿ 6 ವರ್ಷಗಳ ಕಾಲ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸಿ ಹಲವು ದೇವಸ್ಥಾನಗಳಲ್ಲಿ ಲಲಿತ ಸಹಸ್ರನಾಮ ಭಜನೆಯನ್ನು ಸಮಾಜದ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ನಡೆಸಿಕೊಂಡು ಬಂದಿದ್ದಾರೆ. ಅಂಗನವಾಡಿಯ ಯೂನಿಯನ್ ಅವರಿಂದ ರಜತಶ್ರೀ ಪ್ರಶಸ್ತಿ ಹಾಗೂ ಹಲವು ಸಂಸ್ಥೆಯಿಂದ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ತಮಗೆ ಇನ್ನಷ್ಟು ಆರೋಗ್ಯ, ಆಯುಷ್ಯ, ಸುಖ ಸಂಪದಗಳನ್ನು ಶ್ರೀದೇವರು ಕಣಿಸಲೆಂದು ಹಾರೈಸುತ್ತಾ ಈ ರೋಟರಿ ಸಮುದಾಯದ ಪುರಸ್ಕಾರವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ರೋಟರಿ ಸಮುದಾಯ ದಳ, ಕೊಲ್ಯ ಸೋಮೇಶ್ವರ. ನಮ್ಮೂರಿನ ಹೆಮ್ಮೆಯ ಹಿರಿಯ ಸಾಧಕಿಯಾದಂತಹ ಶ್ರೀಮತಿ ಗುಣವತಿ ಜೆ ಇವರಿಗೆ ಅರ್ಪಿಸುವಂತಹ ಈ ಒಂದು ರೋಟರಿ ಸಮುದಾಯ ದಳ 2024ನೇ ಗೌರವ ಪುರಸ್ಕಾರವನ್ನು ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು ಪುರಸ್ಕರಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದು, ಹಿರಿಯರಾದಂತಹ ಇವರು ಹಿಂದೂಸ್ತಾನಿ ಸಂಗೀತವನ್ನು ಸುಮಾರು 10 ವರ್ಷಗಳ ಕಾಲ ಮುಕ್ತಾಬಾಯಿ ಏಕಂಬರ್ ರಾವ್ ಇವರ ಮಗಳಲ್ಲಿ ಕೂಡ ಕಲಿತಿರುತ್ತಾರೆ. ಇವರ ಇದೊಂದು ವಿಶೇಷವಾದಂತಹ ಒಂದು ಸಾಧನೆಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ರೋಟರಿ ಸಮುದಾಯ ದಳವು 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಗೌರವಿಸಲು ಬಹಳ ಸಂತೋಷ ಪಡುತ್ತಿದ್ದೇವೆ. ವನ್ನು ಸ್ವೀಕರಿಸಿದಂತಹ ಹಿರಿಯ ಸಾಧಕಿಯಾದಂತಹ ಜೆ ತಮಗೆ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಅದೇ ರೀತಿ ಗೌರವಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ವಂದನೆಗಳು. ಈ ವರ್ಷವೂ ನಾವು ಈ ಪರಿಸರದ ವಿದ್ಯಾರ್ಥಿಯನ್ನು ನಾವು ಗುರುತಿಸಿರುತ್ತೇವೆ. ರೋಟರಿ ಪ್ರತಿಭಾ ಪುರಸ್ಕಾರವನ್ನು ಕುಮಾರಿ ಧ್ರುವಿ ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕೋಟೆಕಾರು ಇಲ್ಲಿನ ವಿದ್ಯಾರ್ಥಿ ಈ ಸಾಲಿನಲ್ಲಿ SSLCಯಲ್ಲಿ 97.39% ಅಂಕವನ್ನು ಗಳಿಸಿ ನಮ್ಮೂರಿಗೆ ಹೆಸರನ್ನು ಗಳಿಸಿರುತ್ತಾರೆ. ಈ ಒಂದು ಪ್ರತಿಭೆಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಪುರಸ್ಕರಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಮ್ಮ ಆದ್ಯ ಕರ್ತವ್ಯವನ್ನು ಈ ಸಂದರ್ಭದಲ್ಲಿ ನಾವು ನೆರವೇರಿಸುತ್ತಿದ್ದೇವೆ. ಎರಡು 2023-24ನೇ ಸಾಲಿನ SSLCಯಲ್ಲಿ ಕುಮಾರಿ ಧ್ರುವಿ ಇವರು 97.39% ಅಂಕವನ್ನು ಗಳಿಸಿ ಶಾಲೆಗೆ ಹಾಗೂ ಊರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ತಮಗೆ ಈ ಸಂದರ್ಭದಲ್ಲಿ ನಾವು ಗುರುತಿಸಿ ಪ್ರೋತ್ಸಾಹಿಸುತ್ತಿದ್ದೇವೆ, ಅರ್ಪಿಸುತ್ತಾ ಈ ಪುರಸ್ಕಾರವನ್ನು ಸ್ವೀಕರಿಸಿದಂತಹ ಕುಮಾರಿ ಧ್ರುವಿ ನಿಮಗೂ ಕೃತಜ್ಞತೆಗಳು. ಅದೇ ರೀತಿ ಕುಮಾರಿ ಧ್ರುವಿ ಇವರ ಪೋಷಕರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಸಭಾ ಕಾರ್ಯಕ್ರಮದ ಮುಂದಿನ ಭಾಗ ಅತಿಥಿಗಳ ಭಾಷಣ. RCC ಜಿಲ್ಲಾ ಪ್ರತಿನಿಧಿಯಾಗಿರುವಂತಹ ಶ್ರೀಯುತ ಹರೀಶ್ ಶೆಟ್ಟಿ ನೀಲಿಪಾಲ್ ತಮ್ಮ ಮಾತುಗಳಿಗಾಗಿ ನಾವು ಕಾತರದಿಂದಿದ್ದೇವೆ. ಸುಲೋಚನ್ ಟೀಚರ್, ನಿವೃತ್ತ ಮುಖ್ಯೋಪಾಧ್ಯಾಯಿನಿಯರು, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಎಲ್ಲ ಸದಸ್ಯರು, ಅದೇ ರೀತಿ ನಮ್ಮ ಊರಿನ ಬಾಂಧವರು, ನಮ್ಮ RCC ಸದಸ್ಯರು ಎಲ್ಲರಿಗೂ ವಂದಿಸುತ್ತಾ 2024-25ನೇ ಅವಧಿಗೆ ನನ್ನನ್ನು ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಎಲ್ಲರ ಸದಸ್ಯರು. ಇದಕ್ಕೆ ನಾನು ಮೊದಲನೇ ಬಾರಿಗೆ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು 24 ವರ್ಷಗಳಿಂದ ನಾವು ಈ ಕೊಲ್ಯ ಪರಿಸರದಲ್ಲಿ ರೋಟರಿ ಸಮುದಾಯ ದಳ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಪ್ರಾಯೋಜಕತ್ವದಲ್ಲಿ ನಾವು ಅದನ್ನು ಇಲ್ಲಿ ನಡೆಸ್ತಾ ಬರ್ತಾ ಇದ್ದೇವೆ. ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳು ನಮ್ಮ ನಿಲುವಿಗೆ, ನಮ್ಮ ಕೈಗೆ ಎಟಕುವಂತಹ ರೀತಿಯಲ್ಲಿ, ಇದೇನು ದೊಡ್ಡದಲ್ಲ, ದೊಡ್ಡ ವಿಷಯವೂ ಅಲ್ಲ, ಅಷ್ಟು ದೊಡ್ಡ ಕಾರ್ಯಕ್ರಮವೂ ಅಲ್ಲ.
ನಮ್ಮ ಕೈಗೆ ಎಷ್ಟು ಎಟಕ್ತದೆ, ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೆ ಅಷ್ಟನ್ನು ನಾವು ಈ ಸಮಾಜಕ್ಕೆ ಕೊಡ್ತಾ ಬಂದಿದ್ದೇವೆ. RCC ಅಂತಹ ಸಂಸ್ಥೆಗಳು ಮುಂದಿನ ಪೀಳಿಗೆಗೆ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ಈಗ ಬಹಳ ಕಾಂಪಿಟಿಷನ್ ಇದೆ, ಇನ್ನು ಮುಂದೆ ಬಹಳ ಕಾಂಪಿಟಿಷನ್ ಇದೆ, ಇನ್ನು ಮುಂದಿನ ಪೀಳಿಗೆ ಬಹಳ ಕಲಿಬೇಕು. RCC ಅಂತಹ ಸಂಸ್ಥೆಗಳೊಂದಿಗೆ ಅವರು ಬೆರೆತರೆ ನನಗನ್ನಿಸ್ತದೆ ಅವರಿಗೆ ಆ ಧೈರ್ಯ, ಅದನ್ನು ಎದುರಿಸುವಂತಹ ಶಕ್ತಿ ಬರ್ಬೋದು ಅಂತ. ಯಾಕೆ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮುಂದೆ ಬರ್ತಾ ಇದೆ. ಸೊ ಎಲ್ಲರೂ ಮುಂದಿನ ಪೀಳಿಗೆ ಅದಕ್ಕೆ ತಯಾರಿರಬೇಕು. ನಾವೇ ಮಾಡಿದಂತಹ ಒಂದು ಒಳ್ಳೆಯ ಸಾಫ್ಟ್ವೇರ್, ಎಲ್ಲವೂ ಒಳ್ಳೆಯದೇ, ಆದರೆ ಅದರಿಂದ ಎಷ್ಟು ಕೆಲಸಗಳು ಕಡಿಮೆ ಆಗ್ತದೆ, ಯಾವ ರೀತಿ ಜನರು ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ RCC ಅಂತಹ ಸಂಸ್ಥೆಗಳು ಜನರಿಗೆ ಮನೋಸ್ಥೈರ್ಯವನ್ನು ನೀಡ್ತದೆ. ಯಾವ ರೀತಿ ನಾವು ಸಮಾಜದಲ್ಲಿ ಬದುಕಬೇಕು, ಸಮಾಜಮುಖಿ ಕೆಲಸವನ್ನು ಮಾಡಬೇಕು, ಇಂಥದ್ದು ಕೆಲಸದಿಂದ ಮಾಡಿದರೆ ನಮಗೆ ಯಾವ ರೀತಿ ಧೈರ್ಯ ಬರುತ್ತದೆ ಎನ್ನುವಂಥದ್ದು ಬಹಳ ಮುಖ್ಯ. ಇದಕ್ಕೆ RCC ಅಂತಹ ಸಂಸ್ಥೆಗಳು ಬಹಳ ಪ್ರಯೋಜನಕಾರಿಯಾಗಿರ್ತದೆ. ಸುಮಾರು 24 ವರ್ಷಗಳಿಂದ ನಾವು ಈ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೀತಾ ಬಂದಿದ್ದೇವೆ. ಇನ್ನು ಮುಂದೆಯೂ ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ತೇವೆ ಎನ್ನುವಂತಹ ಮಾತಿನೊಂದಿಗೆ ಮುಂದಿನ ವರ್ಷದ ಅಧ್ಯಕ್ಷರು ಮತ್ತು ಸಂಪೂರ್ಣ ಆ ಟೀಮ್ಗೆ ಹಾರ್ದಿಕ ಸ್ವಾಗತವನ್ನು ಮತ್ತು ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಅತಿಥಿಯಾದಂತಹ ರೋಟರಿ ಸಮುದಾಯ ದಳಗಳ ಜಿಲ್ಲಾ ಪ್ರತಿನಿಧಿ ಶ್ರೀಯುತ ಹರೀಶ್ ಶೆಟ್ಟಿ ನೀಲಿಪಾಲು ತಮಗೆ ಕೃತಜ್ಞತೆಗಳು. ಇದೀಗ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಲೋಚನಿ ಟೀಚರ್ ತಮ್ಮ ಮನದಾಳದ ಮಾತುಗಳಿಗಾಗಿ ನಾವು ವೇದಿಕೆಯಲ್ಲಿ ಆಸೀನರಾಗಿರುವ ರೋಟರಿ ಸಮುದಾಯ ದಳ ಕೊಲ್ಯ ಇದರ ಪದಾಧಿಕಾರಿಗಳೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಬಂಧು ಮಿತ್ರರೇ, ನಾವಿವತ್ತು ಇಷ್ಟು ಹೊತ್ತು ನಮ್ಮ ರೋಟರಿ ಸಮುದಾಯ ದಳದವರು ಏನೇನು ಉತ್ತಮ ಕಾರ್ಯಗಳನ್ನು ಸಮಾಜಕ್ಕೆ ನೀಡಿದ್ದಾರೆ, ಏನೇನು ಕಷ್ಟದಲ್ಲಿದ್ದವರಿಗೆ ಸ್ಪಂದಿಸಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಹೇಗೆ ಸಹಾಯ ಮಾಡಿದ್ದಾರೆ, ಹಾಗೆ ಅಶಕ್ತರಿಗೆ ಹೇಗೆ ಅವರ ಬೆಂಬಲಿಗೆ ನಿಂತುಕೊಂಡು ಅವರನ್ನು ಮುಂದೆ ತರಲು ಪ್ರಯತ್ನಿಸಿದ್ದಾರೆ ಎಂಬುದನ್ನು ನಾವು ಈಗಾಗಲೇ ಅವರ ವರದಿಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆ ಈ ಸಂಘ ಸಂಸ್ಥೆಗಳು ಇರುವುದರಿಂದಲೇ ನಮ್ಮ ಸಮಾಜದಲ್ಲಿ ನಮಗೆ ಯಾವ ಕೊರತೆಯೂ ಇಲ್ಲದೆ ಬಾಳುವಂತಾಗ್ತದೆ. ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು ಎಂಬ ಸ್ವಾರ್ಥವನ್ನು ಬಿಟ್ಟು ಈ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಸೇರಿಕೊಂಡು ಸಮಾಜ ಸೇವೆ ಮಾಡುವುದಕ್ಕೆ ಇದೊಂದು ಉತ್ತಮವಾದ ಅವಕಾಶವಿದೆ. ಹಾಗೆಯೇ ನಾವು ಮೊದಲಿಗೆ ನಮ್ಮ ಭಾರತ ದೇಶದ ಪ್ರಜೆಗಳಾದ ನಾವು ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ಸಂಸ್ಕೃತಿಯನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ನಾವು ಸಮಾಜದ ಕೆಲಸಗಳನ್ನು ಮಾಡಬೇಕಾದರೆ ಮೊದಲು ನಾವು ಸಮಾಜಕ್ಕೆ ಮಾದರಿಯಾಗಿರಬೇಕು. ತಂದೆ ತಾಯಿಗಳೇ ನಮಗೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳು. ನಾವು ಮನೆ ಮೊದಲ ಪಾಠಶಾಲೆ, ತಂದೆ ತಾಯಿಗಳೇ ಮೊದಲ ಗುರು. ಅಂದ ಹಾಗೆ ನಾವು ತಂದೆ ತಾಯಿಗಳು ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಬೇಕು. ನಾವು ಗಂಡ ಹೆಂಡತಿ ಜಗಳ ಮಾಡದೆ, ನಾವು ನೆರೆಕರೆಯವರೊಡನೆ ಜಗಳ ಮಾಡದೆ, ನಾವು ಆದರ್ಶವಾಗಿ ಬಾಳೋದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಆಗ ನಾವು ಆದರ್ಶವಾಗಿದ್ದರೆ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಡೆಸಿಕೊಂಡು ಬಂದರೆ ಉತ್ತಮ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿದರೆ ಮಕ್ಕಳು ಕೂಡ ನಮಗೆ ಅದನ್ನು ಕಲಿತುಕೊಂಡು ಮುಂದೆ ನಮ್ಮ ಭವ್ಯ ಭಾರತದ ಉತ್ತಮ ಪ್ರಜೆಗಳಾಗಿ ಬೆಳಗಲು ಸಾಧ್ಯವಿದೆ. ಹಾಗೆಯೇ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ನಾನೊಂದು ಶಿಕ್ಷಕಿ ಅಷ್ಟೇ. ನನಗೆ ಹೆಚ್ಚು ವಿಷಯ ಹೇಳಲಿಕ್ಕೆ ಇಲ್ಲಿ ಏನಿಲ್ಲ. ಈಗಾಗಲೇ ಎಲ್ಲ ಸಮಾಜ ಸೇವೆಗಳನ್ನು ಮಾಡಿದವರು ಇದ್ದಾರೆ ಇಲ್ಲಿ. ಹಾಗೆಯೇ ನಾವು ಕೂಡ ನಮ್ಮ ಸಂಪಾದನೆಯಲ್ಲಿ ಕಿಂಚಿತ್ತನ್ನಾದರೂ ನಮ್ಮ ಸಮಾಜಕ್ಕೆ ಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಈಗ ನೀವು ನೋಡಿರ್ಬೋದು, ಸಾಧಾರಣವಾಗಿ ನಾವು ಶಿಕ್ಷಕಿ ಆಗಿರುವಾಗ ನನಗೆ ಅನುಭವ ಬಂದಿದೆ. ನಾವು ಸಾಧಾರಣ ಸರ್ಕಾರದ ಯಾವುದೇ ಸೆನ್ಸಸ್ ಗಣತಿ ಬಂದರೆ ಸಹ ಅದು ಮೊದಲು ಶಿಕ್ಷಕರಿಗೆ ಬರೋದು. ನಾವು ಮನೆ ಮನೆಗೆ ಹೋಗಿ ಆ ಗಣತಿಯನ್ನು ಮಾಡುವ ಕೆಲಸ ಮಾಡ್ತಾ ಬಂದೇವೆ. ಆಗ ನಾವು ಎಷ್ಟೋ ಕಡೆ ನೋಡಿದ್ದೇವೆ, ನಾವು ಅಂಗಳದಲ್ಲಿ ನಿಂತುಕೊಂಡು ಆ ದೊಡ್ಡ ದೊಡ್ಡ ಫಾರ್ಮೇಟನ್ನು ಫಿಲ್ ಮಾಡುವಾಗ ಕೆಲವು ಮನೆಯವರು ಹೆಚ್ಚೆಂದರೆ ಒಂದು ಕೂತ್ಕೊಳ್ಳಿಕ್ಕೆ ಸ್ಟೂಲ್ ಕೂಡ ಕೊಡದವರಿದ್ದಾರೆ. ಇನ್ನು ಕೆಲವರು ಗೇಟೇ ತೆಗೆಯುವುದಿಲ್ಲ. ಅಂಥ ಎಲ್ಲ ಕಷ್ಟಗಳನ್ನು ನೋಡುವಾಗ ನಾವು ನಿಜವಾಗಿ ಎಲ್ಲ ಮನೆಗೆ ಬಂದವರಿಗೆ ಮೊದಲಿಗೆ ನಾವು ಈಗಿನ ಕಾಲದಲ್ಲಿ ಒಳಗೆ ಕರೆದು ಕೂತ್ಕೊಳ್ಳಿಸುವುದು ಸ್ವಲ್ಪ ಕಷ್ಟವೇ. ಆದರೆ ನಾವು ಒಂದು ಶಿಕ್ಷಕರ ಗುರುತು ಸಾಧಾರಣ ಸಮಯದಲ್ಲಿ ಎಲ್ಲರಿಗಿರ್ತದೆ. ಆದರೆ ಆ ಶಿಕ್ಷಕರು ಮನೆ ಬಾಗಿಲಿಗೆ ಬರುವಾಗ ನಾವು ಏನೋ ಗಣತಿ ಕಾರ್ಯದಲ್ಲಿ ಬಂದ್ದಾರೆ ಎಂದು ತಿಳಿದುಕೊಂಡು ಅವರಿಗೆ ಒಳಗೆ ಕರೆಯದಿದ್ದರೆ ಸಹ ಹೊರಗೆ ಒಂದು ಸ್ಟೂಲ್ ಕೊಟ್ಟು ಅವರಿಗೆ ಒಂದು ಕುಳಿತುಕೊಳ್ಳುವುದನ್ನು ಏರ್ಪಾಡು ಮಾಡ್ಬೋದು. ಹಾಗೆಯೇ ನಮ್ಮ ಮನೆಯ ಮಾಹಿತಿಗಳನ್ನೆಲ್ಲ ಅವರಿಗೆ ಕೊಡ್ಬೋದು.
ಆದರೆ ಅದನ್ನು ಕೆಲವರು ಕೊಡದೆ ನಿರ್ಲಕ್ಷಿಸುವವರಿದ್ದಾರೆ. ಅಂಥ ಕೆಲಸಗಳನ್ನು ಮಾಡದೆ ನಾವು ಸಮಾಜದಲ್ಲಿ ಗುರುಗಳನ್ನು ಮೊದಲು ಗೌರವಿಸಬೇಕು. ನಮ್ಮ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳೇ ಗುರುಗಳು. ಹಾಗೆಯೇ ನಮ್ಮ ತಂದೆ ತಾಯಿಗಳು ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳು. ನಾವು ಮೊದಲು ನಮ್ಮ ಮನೆಯಲ್ಲಿದ್ದ ಹಿರಿಯರನ್ನು ಗೌರವದಿಂದ ಕಾಣಬೇಕು. ನಾವು ನಮ್ಮ ತಂದೆ ತಾಯಿಯರು ನಮ್ಮ ಮನೆಯ ಹಿರಿಯರನ್ನು ಗೌರವದಿಂದ ಕಂಡರೆ ನಮ್ಮ ಮಕ್ಕಳು ಕೂಡ ನಾಳೆ ನಮ್ಮನ್ನು ಗೌರವದಿಂದ ಕಾಣ್ತಾರೆ. ಹಾಗೆ ಈ ಅವಕಾಶಕ್ಕಾಗಿ ನಾನು ವಂದಿಸುತ್ತಾ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ ಹೊಂದಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಪುನಃ ಮಾತ ಹಿರಿಯ ಗಣ್ಯರೇ ಅಂಚನೆ ವೇದಿಕೆದ ಮುಂಭಾಗಡು ಪುನಃ ಮಾತೆನ್ನ ಆತ್ಮೀಯ ರೋಟರಿ ಸಮುದಾಯ ದಳದ ಬಂಧುಲೆ ಅಂಚನೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ರೋಟರಿಯನ್ಗೆ ಮಾತರೆಗಳ ನಮಸ್ಕಾರ. ಅಂಚನೆ ರೋಟರಿಯನ್ ಜಯಕುಮಾರ್ ಬಕ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಹಿರಿಯ ರೋಟರಿಯನ್ಗಳಿಗೆ ಹೃತ್ಪೂರ್ವಕ ಕೃತಜ್ಞತೆ. ದಯಪಂಡ 24 ವರ್ಷ ದುಂಬು ಕೊಲ್ಯ ಪರಿಸರಡು ರೋಟರಿ ಸಮುದಾಯ ದಳ ಸ್ಥಾಪನೆ ಐದು ದುಂಬು ರೋಟರಿ ಕ್ಲಬ್ಬು ಇಜಿನ ಲಯನ್ಸ್ ಕ್ಲಬ್ಬು ಪಂಡ ಖುದ್ದು ಎಂಕೆ ಕಾಂಡೆಲಕ್ಕದು ಉದಯವನಿ ಪೇಪರ್ ಓದಿನಾಗ ಅಕ್ಲನ ಚಟುವಟಿಕೆದ ಪೇಪರ್ಡ್ ಬರ್ಪುನು ಸೂಟು ಬೂಟು ಪಾಡ್ದು ಒಂಜಿ ಹೈಫೈ ಅಕ್ಲನ ಅಂದು ನಮ್ಮ ಇಜಿನ ಕಾಲೇಜಿಗೆ ಪೋನಾಗ ಅಕ್ಲನ ಕಾರ್ಯಕ್ರಮ ತೂನಾಗ ನಮ್ಮ ಅಂತೆ ಹಿಂಜರಿಕೆ ಹೊಂದಿತ್ತನು ಅಕ್ಲು ಹೈಫೈ ಇಂಗ್ಲೀಷ್ ಪಾತೆರೊಂದು ದಾದಾನ ಪಂದು ಅಂಡ ಮುಲ್ಪ 24 ವರ್ಷ ದುಂಬು ಸ್ಥಾಪನೆ ಯೋಜನೆ ಮುಪ್ಪದ ಬಿಲ್ಲವ ಸಮಾಜಗಳಲ್ಲಿ ಅನುಕೂಲ ಎಂಗುವ ಸಮಾಜದ ಜವರಿಂದ ಎಂಗುವ ಸಮಾಜಗಳು ಅವೊಂದು ಸದಸ್ಯರ ಸೇರಿದರೆ ಧೈರ್ಯ ಬರ್ತದೆ. ದಯಪಂಡ ಆ ಒಂದು ವೇದಿಕೆಗಳು ಬರ್ತದೆ ಮಾತನಾಡ ಮಾಡುವಂಥ ಸಮಾಜ ಸೇವೆಗಳನ್ನು ಹಿಂಜರಿಕೆ ಬಿಟ್ಟು ಬಾಕಿ ಸಮಾಜ ಸಂಘಟನೆಗಳಿಗೆ ಸೇವೆ ಹಂಚಿನಲ್ಲಿ ಅವಕಾಶ ಇಲ್ಲದಿಲ್ಲ. ಆ ಹಿಂಜರಿಕೆ ಕೊಡುವುದು ಅಂಚನೆ ಕರೆಯಲ್ಲಿ ಆದಿವಾಸಿ ಯುವವಾಹಿನ ಸೇವೆ ಪೂರ ರೋಟರಿ ಸಮುದಾಯದ ಜವನೇರೆ ಮತ್ತು ನಿಮ್ಮ ಸಮಾಜದ ಯುವಜನ ಸಂಘಗಳ ಸೇರಿದೆ ಯುವವಾಹಿನಿ ಅಂಚಾದ ಬಾಲಿನಲ್ಲಿ ಪ್ರಯೋಜನಕಾರಿಯಾದ ಒಂದು ರೋಟರಿ ಸಮುದಾಯದ ಸ್ಥಾಪನೆ ಭಾರಿ ಸಂತೋಷ ಪಡುವರು ನಿಮ್ಮ ಸಂಘಟನೆಗಳ ಹೋದವರು ಅಂಚನೆ 24-25ನೇ ಸಾಲದ ಆಯ್ಕೆಯ ಅಧ್ಯಕ್ಷರಾದ ಸುಂದರ್ ಶಿವಗೌಡ ಬಕ ಅಖಿಲ ತಂಡ ಅಖಿಲ ಆ ಒಂದು ಯಾವುದೇ ಎಡೆಟೆ ಕಾರ್ಯಕ್ರಮ ಕೊಡೋದು ಕರೀನ 23 ವರ್ಷದ ವೇದಿಕೆ ಅಧ್ಯಕ್ಷರ ತಂಡದಲ್ಲಿ ಕಾರ್ಯಕ್ರಮ ಕೊಡ್ತಾರ 5 ಮಂದಿ 25% ಜಾಸ್ತಿ ಒಂದು ಕೊರಪೆ ಗುರಿದಿದೆ ಅಪನವಾಗಿ 15% ಜಾಸ್ತಿ ಬರಬೇಕು. ಜಾಸ್ತಿ ಬರು ಪನ್ಪನೊಂಜಿ ಆಸೆ ಇರ್ನ ಮನಸ್ಸುಡುಪ್ಪು ಬರು ಪನೊಂದು ಎಂಕ ಅವಕಾಶಕ್ಕೆ ವಂದನೆ ಮಂತಂದು ಎನ್ನರಡ್ಡು ಪಾತ್ರವನ್ನು ಮುಕ್ತಾಯ ಮನ್ಪೆ. ಧನ್ಯವಾದ. ವಂದನೆಗಳು. ಮುಖ್ಯ ಅತಿಥಿಯಾದಂತಹ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ತಮಗೆ. ಸಭಾ ವೇದಿಕೆಯ ಇನ್ನೋರ್ವ ಮುಖ್ಯ ಅತಿಥಿ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ. ಈ ನಮ್ಮಿ ಸಂಸ್ಥೆ ಕಳೆದ 24 ವರ್ಷಗಳಿಂದ ಶಿಸ್ತಿನಿಂದ ಕಾರ್ಯನಿರ್ವಹಿಸಲು ನಮ್ಮೆಲ್ಲರ ಪ್ರೇರಕ ಶಕ್ತಿ RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ರೋಟೇರಿಯನ್ ಜಯಕುಮಾರ್ ಕೊಲ್ಯ. ನಿಮ್ಮ ಮಾತುಗಳಿಗಾಗಿ ನಾವು ಮೇಲಿರುವ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದ ರೋಟೇರಿಯನ್ ಗೋಪಾಲ್ ಶೆಟ್ಟಿ ಅವರೇ ಹಾಗೂ RCCಯ ನೂತನ ಅಧ್ಯಕ್ಷರಾದ ಸುಂದರ್ ಸುವರ್ಣರವರೇ ಹಾಗೂ ಡಾಕ್ಟರ್ ಶಿವಪ್ರಸಾದ್ರವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಮಿತ್ರರೇ, ಮೊದಲನೇದಾಗಿ ರೋಟರಿ ಸಮುದಾಯ ದಳದ 22-24 2 ವರ್ಷಗಳ ಸುದೀರ್ಘ ಕಾಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 2 ವರ್ಷ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿರುವಂಥ ಆನಂದ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅದೇ ರೀತಿಯಲ್ಲಿ ಇನ್ನು ಮುಂದೆ 1 ವರ್ಷ
ಬೆಳ್ಳಿ ಹಬ್ಬದ ಪೂರ್ವಭಾವಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ಸುಂದರ್ ಸುವರ್ಣ ಮತ್ತು ಸುರೇಶ್ ಬಿ ಇವರಿಗೂ ಸಹ ಮುಂದಿನ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ವಂದಿಸ್ತಾ ನಿಮಗೆ ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಲು ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಶೀರ್ವದಿಸಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮದು ಈಗ RCC ರೋಟರಿ ಸಮುದಾಯ ದಳ ಯುವ ತಂಡ ಕಳೆದ 24 ವರ್ಷಗಳಲ್ಲಿ ಇರುವಂಥ ಸದಸ್ಯರು ಈಗಲೂ ಸಹ ಇದ್ದಾರೆ. ಆಗ 20-25 ಆಸುಪಾಸಿನ ಇದ್ದವರು ಈಗ 50ರ ಹಂತಕ್ಕೆ ಬಂದಿದ್ದಾರೆ. ಇನ್ನು ನಾವು ಸ್ವಲ್ಪ ಹೊಸ 18-20 ವರ್ಷದ ಯುವಕರನ್ನು ಸ್ವಲ್ಪ ಸೇರಿಸಿಕೊಳ್ಳುವುದು ಒಳ್ಳೆಯದಂತ ನಾನು ಸುಂದರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇನ್ನೂ 25 ವರ್ಷ ಬರಬೇಕಾದ್ರೆ ನಾವು ಆ ಮುಂದಾಲೋಚನೆಯನ್ನು ಮಾಡಬೇಕಾಗ್ತದೆ. ಹಾಗೆ ನಮ್ಮ ಈ 24 ವರ್ಷದಲ್ಲಿ ನಿರಂತರವಾಗಿ ಕೆಲವೊಂದು ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೀರಿ. ಉದಾಹರಣೆಗೆ ಹುಚ್ಚುನಾಯಿ ಲಸಿಕಾ ಶಿಬಿರ, ಇದು 24 ವರ್ಷಗಳಲ್ಲಿ ಇಲ್ಲಿ ಎಲ್ಲ ಆಸುಪಾಸಿನ ಎಲ್ಲ ಸಾಕು ನಾಯಿಗಳಿಗೆ ಒಂದು ಚುಚ್ಚುಮದ್ದು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಆರಂಭದಲ್ಲಿ ನಮ್ಮಲ್ಲಿದ್ದದ್ದು ಇದು ಖಾಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಆಗಿರ್ಬೇಕಂತ. ಬಟ್ ವರ್ಷ ಹೋದ ಹೋಗಿದ್ದೇನು ಅನಿವಾರ್ಯವಾಗಿ ಎಲ್ಲ ನಾಯಿಗಳ ಅವರ ಮನೆಯವರು ನಮ್ಮನ್ನು ಕೇಳಲಿಕ್ಕೆ ಶುರು ಮಾಡಿದರು. ಹಾಗೆ ಇದು ನಿರಂತರವಾಗಿ ನಡೆಯುತ್ತಾ ಬರ್ತಾ ಇದೆ. ಎಲ್ಲ ಊರಿನವರ ಮೆಚ್ಚುಗೆ ಸಹ ಪಾತ್ರವಾಗಿದೆ. ಹಾಗೆ ಇನ್ನೊಂದು ನನಗೆ ಮೆಚ್ಚುಗೆಯಾದ ಕಾರ್ಯಕ್ರಮ, ಎಲ್ಲ ಸ್ವಾತಂತ್ರ್ಯ ದಿವಸದಂದು ಎಲ್ಲರೂ ಸಹ ಧ್ವಜಾರೋಹಣ ಮಾಡಿ ಮತ್ತು ಎಲ್ಲ ಅವರವರ ಸಂತೋಷ ಕೂಟದಲ್ಲಿ ಭಾಗವಹಿಸ್ತಾರೆ. ಆದರೆ ನಮ್ಮ RCC ಹುಡುಗರು ಎಲ್ಲ ಕುತ್ತಾರಿನಲ್ಲಿ ಅಭಯಾಶ್ರಮಕ್ಕೆ ಹೋಗಿ ಅಲ್ಲಿಯ ಮಕ್ಕಳು ಮತ್ತು ಪ್ರಾಯದವರು ಅವರೊಟ್ಟಿಗೆ ಒಂದು ದಿನ ಇಡೀ ಸ್ಪೆಂಡ್ ಮಾಡಿ ಅವರೊಟ್ಟಿಗೆ ಆಟೋಟಗಳನ್ನು ಮಾಡಿ ಮಧ್ಯಾಹ್ನದ ಊಟವನ್ನು ಮಾಡಿ ಅವರೊಟ್ಟಿಗೆ ಸಂತೋಷದಿಂದ ಕಳೆಯುತ್ತಿರೋದು ಇದು ಯಾವ ದೇವ ಪೂಜೆಗೂ ಕಡಿಮೆ ಇಲ್ಲದಂತಹ ಸಾಧನೆ, ಸೇವೆ. ಹಾಗೆ ಇನ್ನಿತರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಹಾಯಧನ, ಅನಾರೋಗ್ಯದಲ್ಲಿಯವರಿಗೆ ಸಹಾಯಧನ ನೀಡುವಂಥ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೀರಿ. ಮುಂದೆ ಸಹ ಇದನ್ನು ಮಾಡ್ತಾ ಬನ್ನಿ. ಮುಂದೆ ನಾವು 25ನೇ ವರ್ಷಕ್ಕೆ ಕಾಲಿಡುವ ಹಂತದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಾಗಲಿ ಅಂತ ಆಶಿಸ್ತಾ ನಿಮ್ಗೆಲ್ಲರಿಗೂ ಶುಭ ಕೋರ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸೆಕ್ರೆಟರಿ ಲರ್ನಿಂಗ್ ಫೆಸಿಲಿಟೇಷನ್ ಡೀನ್ ಎನಪೊಯ್ಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಇದರ ಗೌರವಾನ್ವಿತರು ರೊಟೇರಿಯನ್ MD ಡಾಕ್ಟರ್ ಶಿವಪ್ರಸಾದ್ ಕೆ ತಮ್ಮ ಮಾತುಗಳಿಗಾಗಿ ನಾವು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದಂತಹ ಶ್ರೀ ಸುಂದರ್ ಸುವರ್ಣರವರೇ ಮತ್ತು ಅವರ ತಂಡದವರೇ, ರೋಟರಿ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರಾಗಿರುವಂತಹ ರೊಟೇರಿಯನ್ ಗೋಪಾಲ ಶೆಟ್ಟಿಯವರೇ, ರೊಟೇರಿಯನ್ ಜಯಕುಮಾರ್ ಕೊಲ್ಯರವರೇ ಮತ್ತು ವೇದಿಕೆಯಲ್ಲಿರುವಂತಹ ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ RCC ರೊಟೇರಿಯನ್ ಹರೀಶ್ ಶೆಟ್ಟಿಯವರೇ, ಇತರ ಗಣ್ಯರೇ, ರೋಟರಿ ಮಿತ್ರರೇ, ಬಹುಶಃ ರೋಟರಿ ಕ್ಲಬ್ ಪೂರ್ವದ ಎಲ್ಲ ಸದಸ್ಯರು, ಪರಿಚಯ ಆದವರು ಎಲ್ಲರೂ ಇದ್ದಾರೆ ಇಲ್ಲಿ, ನಮ್ಮ ಸ್ನೇಹಿತರು, ಸಮುದಾಯ ದಳದ ಸದಸ್ಯರೇ, ಮಹಿಳೆಯರೇ ಮತ್ತು ಇಲ್ಲಿ ನಡೆದಿರುವಂತಹ ಯುವಕರೇ, ಇವರಿಗೆ ಇಂದು ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಬಹುಶಃ ತುಳುನಾಡಿನ ವೈಶಿಷ್ಟ್ಯಪೂರ್ಣ ಒಂದು ದಿವಸ, ನಾಗರ ಪಂಚಮಿಯ ಒಂದು ಶುಭ ದಿವಸದಲ್ಲಿ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಅಂತ ಹೇಳುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಸಂದೇಶದೊಂದಿಗೆ ಈ ಒಂದು ಆಡಿಟೋರಿಯಂನಲ್ಲಿ ನಡೆದಂಥ ಈ ಕಾರ್ಯಕ್ರಮಕ್ಕೆ ಇಂದು ಅತಿಥಿಯಾಗಿ ಬಂದು ನಿಮ್ಮೊಂದಿಗೆ ಕಾಲಗಳಲ್ಲಿ ಬಹಳ ಸಂತೋಷ ಆಗ್ತಿದೆ. ರೋಟರಿ ಸಮುದಾಯ ದಳ ನಾವು ಎಣಿಸಿಕೊಂಡಂತೆ ಬಹುಶಃ ಇದು ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ರಿಫ್ಲೆಕ್ಷನ್ ಅಥವಾ ಒಂದು ಕನ್ನಡಿ ಅಂತ ಹೇಳ್ಬೋದು. ಯಾಕೆಂದರೆ ರೋಟರಿ ವಾಲಂಟ್ರಿ ಆರ್ಗನೈಸೇಷನ್ ವಿತ್ ಸರ್ವಿಸ್ ಅಂತ ನಾವು ಏನು ಹೇಳ್ತೇವೆ, ಆ ಸರ್ವಿಸ್ ಕಾಂಪೊನೆಂಟ್ ಬಂದಾಗ, ಸೇವೆಯ ಕಾಂಪೊನೆಂಟ್ ಬಂದಾಗ, ಸಮುದಾಯದ ಸೇವೆಗೆ ಬರುವಾಗ ಬಹುಶಃ RCC ಅದನ್ನು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗ್ತಾ ಇದೆ. ಅಂಥ ನಿಟ್ಟಿನಲ್ಲಿ ರೋಟರಿ ಸಮುದಾಯ ದಳ ಕೊಲ್ಯ 24 ವರ್ಷಗಳ ಹಿಂದೆ ಇದು ಈ ಸ್ಥಳದಲ್ಲಿ ಇನ್ಸ್ಟಾಲೇಷನ್ ಆದಾಗ ಅಂದಿನ ರೋಟರಿ 3180 ಅದರ ಚೇರ್ಮನ್ ಆದಂತಹ ನನ್ನನ್ನು ರೋಟರಿಗೆ ಪರಿಚಯಿಸಿದಂತಹ
ರೊಟೇರಿಯನ್ ಅಶೋಕ್ ಕುಮಾರ್ ಅವರೊಂದಿಗೆ ನಾನು ಬಂದಿದ್ದೆ ಆ್ಯಕ್ಚುಲಿ. ಆವಾಗ ಒಂದು ಚಿಕ್ಕ ಒಂದು ಸಂಸ್ಥೆ ಯಾವಾಗ ಹೇಗೆ ಆಗ್ತದೆ ಅಂತ ಹೇಳುವಂಥ ಒಂದು ಎಂಗ್ಸೈಟಿಯಲ್ಲಿತ್ತು. ರೊಟೇರಿಯನ್ ಜಯಕುಮಾರ್ ಕೊಲ್ಯರವರ ಒಂದು ನಿಸ್ವಾರ್ಥ ಒಂದು ಸೇವೆ. ಯಾಕಂತ ಹೇಳಿದರೆ ನಾವು ರೊಟೇರಿಯನ್ಸ್, ನಾವು ರೋಟರಿಗೆ ಮಾತ್ರ ನಾವು ಸೀಮಿತವಾಗಿ ಇಟ್ಟುಕೊಳ್ತೇವೆ. ಆದರೆ ಜಯಕುಮಾರ್ ಅವರು ಇಲ್ಲಿಯ ಎಲ್ಲ ಯುವಕರನ್ನು, ಈಗ ಯುವಕರು 50 ವರ್ಷ ಆಗಲಿ ಯುವಕರೇ, ಯಾಕಂದರೆ ಪ್ರಾಯ ಒಂದು ನಂಬರ್ ಮಾತ್ರ. ಅದರಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಾಗ ಅದನ್ನು ನಾವು ಪ್ರಾಯ ಅಂತ ಹೇಳೋದಿಲ್ಲ, ಹಿರಿಯರು ಅಂತ ಹೇಳೋದಿಲ್ಲ, ನಾವು ಯುವಕರೇ. ಸರ್ 25 ವರ್ಷ ಆದರೂ ನೀವೆಲ್ಲರೂ ಈಗಲೂ ಯಂಗ್ಸ್ಟರ್ ಆಗಿದ್ದೀರಿ. ಆನಂದರವರು ಈಗ ತಾನೇ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಆನಂದರವರು, ಅವರ ತಂಡ ಮಾಡಿದಂತಹ ಕೆಲಸ ಬಹುಶಃ 2 ವರ್ಷ ಇದು ಒಂದು ಸಮಾಜಮುಖಿಯಾಗಿ ಬೆಳೆದು ಶ್ಲಾಘನೀಯವಾಗಿ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಒಂದು ಸಚಿನ್ರವರು ಅದರ ಬಗ್ಗೆ ಮಾಹಿತಿ ಕೊಡುವಾಗ ಬಹುಶಃ ಅವರು ಅದನ್ನು ಹೇಳಿಕೊಳ್ಳಲಿಕ್ಕೆ ಒಂದು ಉತ್ಪ್ರೇಕ್ಷೆಯಿಂದ ಮಾಡಲಿಲ್ಲ. ಅವರು ಬಹಳ ಒಂದು ವಿ ಕಾಲ್ ಇಟ್ ಇಸ್ ವೆರಿ ಹಂಬಲ್. ಅವರು ಅದನ್ನು ಹೇಳಿದ ರೀತಿಯಲ್ಲಿ ನಾವು ಏನೋ ಒಂದು ಮಾಡಿದ್ದೇವೆ, ಆದರೆ ಅದು ಮಾಡಿದರೆ ಅರ್ಥ ಇದೆ. ಎಲ್ಲರೂ ಹೇಳಿದ ರೀತಿಯಲ್ಲಿ ಈ ಪರಿಸರದಲ್ಲಿ, ಕೋಟೆಕಾರ ಪರಿಸರದಲ್ಲಿ 24 ವರ್ಷಗಳಿಂದ ನಿರಂತರವಾಗಿ ನಡೆದಿರುವಂತಹ ಸೇವೆ ಭಾಳ ಶ್ಲಾಘನೀಯ. ಇದಕ್ಕೋಸ್ಕರ ನಿಕಟಪೂರ್ವ ಅಧ್ಯಕ್ಷರಿಗೂ ಅವರ ತಂಡದವರಿಗೂ ನನ್ನ ಅಭಿನಂದನೆಗಳು. ಮತ್ತು ರೋಟ್ರಿಯ ಒಂದು ಸಂಸ್ಥೆಯಲ್ಲಿ ಇದರಲ್ಲಿ ನಾವು ಏನು ಹೇಳಿಕೊಳ್ಳೋದಿಲ್ಲ, ಯಾಕೆಂದರೆ ರೋಟ್ರಿ ಅಂತ ಒಂದು ಭಾಗವಾಗಿರುವಂಥದ್ದು ಕಮ್ಯುನಿಟಿ ಸರ್ವಿಸ್ ಆಗಿದ್ದರಿಂದ ನಮ್ಮ ಈಗಿನ ಡಿಸ್ಟ್ರಿಕ್ಟ್ ಗವರ್ನರ್ ವಿಕ್ರಮ್ ದತ್ತರವರ ಒಂದು ಚಿಂತನೆಯ ಪ್ರಕಾರ ಅವರು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸನ್ನು ಕೊಟ್ಟಿದ್ದಾರೆ. ಈಗ ನೀವು ನಡೆಸಿದಂಥ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಇದೆ ನಿಮ್ಮಲ್ಲಿ, ಹುಚ್ಚುನಾಯಿ ಕಡಿತ. ಅದರ ಬಗ್ಗೆ ನೀವು ಮಾಹಿತಿ ಕೊಟ್ಟು ಅದಕ್ಕೋಸ್ಕರ ನೀವೇನು ಕೆಲಸ ಮಾಡ್ತಿದ್ದೀರಿ ಅದು ಬಹಳ ಒಂದು ಒಳ್ಳೆಯ ಕೆಲಸ. ಇಲ್ಲಿಯ ಯುವಕರಿಗೆ ಮತ್ತು ಸಮುದಾಯ ದಳಕ್ಕೆ ನಾನು ರೋಟ್ರಿ ಪೂರ್ವದ ಕಡೆಯವರು ಬಹುಶಃ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಆದರೆ ನಮ್ಮ ಗವರ್ನರ್ನವರ 9 ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್ಗಳನ್ನು ಬಹುಶಃ ನೀವು ಸ್ವಲ್ಪ ಅರಿತುಕೊಂಡು ಮಾಡಿದರೆ ನಿಮಗೆ, ನಿಮ್ಮ ಸಮುದಾಯಕ್ಕೆ ನೀವು ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿರುವಂತಹ ಕೆಲವು ವಿಷಯಗಳು ಅಂತ ಹೇಳಿದರೆ, ಒಂದು ಹಿರಿಯರಿಗೆ ಕೊಡುವಂತಹ ಒಂದು ಸಂದೇಶ, ಅದು ನಾವು ಅದನ್ನು ಸಂಧ್ಯಾ ಸುರಕ್ಷಾ ಅಂತ ಹೇಳುವಂಥ ಒಂದು ಪ್ರಾಜೆಕ್ಟ್ ಇದೆ. ಅದನ್ನು ನೀವು ನಡೆಸಿಕೊಂಡು ಹೋಗುವಂತಹ ಸಂಸ್ಥೆಗಳಲ್ಲಿಯೇ ನೀವು ಮುಂದುವರಿಸಿಕೊಂಡು ಹೋಗ್ಬೋದು. ಯಾಕಂತೇಳಿದರೆ ಇದರ ಬಗ್ಗೆ ಒಂದು ಮಾಹಿತಿ ಇದ್ದರೆ ಒಳ್ಳೆಯದು. ಇನ್ನೊಂದು ನಾವು ಹೇಳುವಂಥದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಈಗ ಹಿರಿಯರು ಮತ್ತು ಯುವಕರು ಯಾವುದು ಒಟ್ಟಿಗಿರ್ತೀವಿ ನಾವು, ಆಗ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ಫಿಟ್ನೆಸ್ ಅಂತ ಹೇಳುವಂಥದ್ದು, ಏಕ್ ಚಮಚ್ ಕಮ್ 4 ಕದಮ್ ಹಾಗೆ ಅಂತ ಹೇಳುವಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಯಾವ ರೀತಿ ನಮ್ಮ ಆಹಾರ ಪದ್ಧತಿಯನ್ನು ಬೆಳೆಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ. ಯಾಕಂತೇಳಿದರೆ ನಾವು ವೈದ್ಯರು ಹೆಚ್ಚಾಗಿ ನೋಡ್ತಾ ಇದ್ದೇವೆ, ನೀವು ನೋಡಿರ್ಬೋದು, ನಾವು ಆಹಾರವನ್ನು ಔಷಧಿಯಾಗಿ ಉಪಯೋಗಿಸಿಕೊಳ್ಳೋ ಬದಲಿಗೆ ಔಷಧಿಯನ್ನು ಆಹಾರವಾಗಿ ಮಾಡಿಸಿಕೊಳ್ಳುವಂಥ ಈಗ ಒಂದು ಕಾಲಘಟ್ಟದಲ್ಲಿದ್ದೇವೆ ನಾವು. ಅದನ್ನು ಬದಲಿಸಬೇಕಿದ್ರೆ ನಿಮ್ಮ ರೋಟ್ರಿಯ ಯಾವ ಒಂದು ಧ್ಯೇಯ ಇದೆ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್, ಅದನ್ನು ನೀವು ಸಮುದಾಯಕ್ಕೆ ತಗೊಂಡು ಹೋಗುವಾಗ ಇದನ್ನು ನೀವು ಅದನ್ನು ಪ್ರತಿಪಾದಿಸ್ಬೋದು. ಅಂದರೆ ಯಾವ ನಿಟ್ಟಿನಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಇದು ಒಂದು ಪ್ರಾಜೆಕ್ಟೇ ಆಗ್ತದೆ. ಇದನ್ನು ನೀವು ಅಲ್ಲಿ ಹೋದಾಗ ಇದು ರೋಟ್ರಿಯ ಮುಖಾಂತರ ನೀವು ಮಾಡುವಂಥ ಕಾರ್ಯಕ್ರಮವನ್ನು ನೀವು ಈ ಪರಿಸರದಲ್ಲಿ ಅದನ್ನು ತಲುಪಿಸ್ಬೋದು. ಇನ್ನೊಂದು, ಇಲ್ಲಿ ಈಗ 2-3 ಯೂನಿವರ್ಸಿಟಿಗಳು ಹತ್ತಿರದಲ್ಲಿ ಇರೋದರಿಂದ ಇನ್ನೊಂದು ಪ್ರಾಜೆಕ್ಟ್ ಇರುವಂಥ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಅಂತ ಹೇಳುವಂಥದ್ದು, ಯಾವುದು ನಾವು ಹಾರ್ಟಿಗೆ ಸಂಬಂಧಪಟ್ಟದ್ದು, ಹೃದಯಾಘಾತಗಾದಾಗ ನಾವು ಯಾವ ರೀತಿಯಲ್ಲಿ ಅದನ್ನು ಮಾಡಿಸ್ಕೊಳ್ಬೋದು, ಅದನ್ನು ನೀವು ಅದರ ಬಗ್ಗೆ ಮಾಹಿತಿ ತಗೊಳ್ಬೋದು. ಪೂರ್ವದಲ್ಲಿ ರೋಟರಿ ಕ್ಲಬ್ ಪೂರ್ವದಲ್ಲಿ ಇದ್ದಾರೆ ರೆಡ್ ಕ್ರಾಸ್ ಅಧ್ಯಕ್ಷರು ಶಾಂತರಾಮ್ ಶೆಟ್ಟಿಯವರು, ಅವರ ಮುಖಾಂತರ ಅದನ್ನು ಮಾಡಿಸಿಕೊಂಡು ಹೋದಾಗ ಬಹುಶಃ ಅದು ನಿಮಗೂ ಅದರಲ್ಲಿ ಸಹಾಯ ಸಿಗುತ್ತೆ. ನೀವು ಅವರ ತಂಡವನ್ನು ಕರೆಸ್ಬೋದು, ಇಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೋದು. ಮತ್ತು ಹತ್ತಿರದಲ್ಲಿ ಏನಾದರೂ ಯಾರಿಗಾದರೂ ಆದಾಗ ನೀವು ಅದನ್ನು ಸಹಾಯ ಮಾಡ್ಬೋದು. ಮೊನ್ನೆ ನೀವು ನೋಡಿದಿರಿ, ಬಸ್ಸಿನಲ್ಲಿ ಯಾರಿಗೋ ಒಂದು ವಿದ್ಯಾರ್ಥಿನಿಗೆ ತೊಂದರೆ ಬಂದಾಗ ಯಾವ ರೀತಿಯಲ್ಲಿ ಆ ಡ್ರೈವರ್ ಮತ್ತು ಕಂಡಕ್ಟ್ರು ಅವರನ್ನು ಒಂದು ಆಸ್ಪತ್ರೆಗೆ ತಲುಪಿಸಿ ಕ್ಲಪ್ತ ಸಮಯದಲ್ಲಿ ಅದೊಂದು ಒಳ್ಳೆಯ ಒಂದು ಸಹಕಾರ ನೀಡಿದರು. ಮಾಹಿತಿ ಇದ್ದರೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗಾಗಿ ಈ ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ನ ಒಂದು ಸಹಾಯವನ್ನು ನೀವು ಪಡ್ಕೊಳ್ಬೋದು. ಇನ್ನೊಂದು, ಈಗ ಯುವಕರಲ್ಲಿ ಕಂಡು ಬಂದಂತಹ ಪೀಡೆ ಅಂತ ಹೇಳ್ತೇವೆ ನಾವೀಗ, ಡ್ರಗ್ಸ್ ಎಡಿಕ್ಷನ್ಸ್ ಹೇಳುವಂಥದ್ದು, ಇದರ ಬಗ್ಗೆನೂ. ಯಾಕಂದರೆ ಈ ಒಂದು ಸಂಸ್ಥೆಗಳಿಗೆ ಸೇರಿದಾಗ ಯುವಕರಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬರ್ತದೆ. ಹಾಗಾಗಿ ಯುವಕರನ್ನು ತಗೊಂಡು ಬರೋದು ಒಳ್ಳೆಯದು. ಇವತ್ತು ನಾವು ನೋಡಿದೆವು, ಬಹುಶಃ ಒಂದು ರೋಟ್ರಿ ಕ್ಲಬ್ನಲ್ಲಿ
ಕಂಡಂಥ ಒಂದು ವಿಶೇಷ ಅಂತೇಳಿದರೆ ಇವತ್ತಿನ ಸದಸ್ಯತನ. ಇವತ್ತು 6 ರಿಂದ 7 ಸದಸ್ಯರು ಇವತ್ತು ಸೇರ್ಪಡೆಯಾದರು. ಬಹುಶಃ ಇದು ಅವರು ಸ್ವಯಂ ಇದಕ್ಕೊಂದು ಸೇರಿದ್ದಾರೆ. ಬಹುಶಃ ಇಲ್ಲಿಯ ಯುವಕರು ಅಥವಾ ಹಿರಿಯರು ಮಾಡಿದಂಥ ಕೆಲಸವನ್ನು ನೋಡಿಕೊಂಡು ಅವರು ಪ್ರೇರಿತರಾಗಿ ಸೇರಿದ್ದಾರೆ. ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ನೀವೆಲ್ಲರೂ ಈಗ ಸೇರಿದ್ದೀರಾ. ಸೊ ಈ ಸಂಸ್ಥೆಯ ಮುಖಾಂತರ ಈ ವಿಷಯಗಳ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಘಟಕ ಇದೆ. ಅವುಗಳ ಪರಿಚಯವನ್ನು ಮಾಡಿಸಿಕೊಂಡು ನೀವು ಅದರ ಬಗ್ಗೆ ಮಾಹಿತಿ ತಗೊಂಡು ಪರಿಸರ ಕೊಡುವುದರಿಂದ ನಿಮ್ಮ ಸಮುದಾಯ ದಳದ ಇನ್ನೂ ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ನಾವು ಕೊಡುವಂಥದ್ದು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳುವಂಥದ್ದು. ನಿಮ್ಗೆ ಗೊತ್ತಿದೆ, ನೀರಿನ ಬಹುಶಃ ಇಲ್ಲಿ ಅಷ್ಟು ತೊಂದರೆ ಬರ್ತಾ ಇಲ್ಲ ಕಾಣ್ತದೆ. ನಾವು ಸಿಟಿಯಲ್ಲಿ ಅದು ನೋಡ್ತಾ ಇದ್ದೇವೆ. ಆದರೂ ಪರಿಸರವನ್ನು ಕಾಯ್ದುಕೊಳ್ಳುವುದು ನಮಗೆ ಮುಖ್ಯ. ಆ ನೀರಿನ ಒಂದು ಯಾವುದನ್ನು ನೀರಿನ ಕೊರತೆ ಇದೆ ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಬೇಕಿದ್ರೆ ಅದರ ಬಗ್ಗೆ ಮಾಹಿತಿ ಬೇಕು. ಪರಿಸರವನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಂಡು ಒಳ್ಳೆಯ ನೀರು, ಸ್ವಚ್ಛ ನೀರಿನ ಒಂದು ಪೂರೈಕೆಯ ಬಗ್ಗೆಯೂ ನಾವು ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಜನರಿಗೆ ತಲುಪಿಸ್ಬೋದು. ಅಂಗನವಾಡಿಗಳ ಬಗ್ಗೆ ನಿಮಗೆ ಜಾಸ್ತಿ ಬರಲಿಕ್ಕಿಲ್ಲ. ಆದರೂ ನೀವು ಅಂಗನವಾಡಿಗಳಿಗೆ ಅದರಲ್ಲಿ ಹೋಗಿ ಅವರ ನ್ಯೂನತೆಗಳಿದ್ದರೆ ಅವರಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಅವರ ಸಹಾಯ ಮಾಡ್ಬೋದು ಮಕ್ಕಳಿಗೆ. ಈಗ ಟೀಚರ್ ಹೇಳಿದರು, ನಾನು ಟೀಚರ್, ನನಗೆ ಏನು ಅದರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲ ಅಂತ ಹೇಳೋದು. ಬಹುಶಃ ಗೊತ್ತಿದ್ದವರು, ಅರಿತುಕೊಂಡವರು ಇದರ ಬಗ್ಗೆ ಮಾಹಿತಿ ಕೊಟ್ಟರೆ ಬಹುಶಃ ಚಿಕ್ಕ ಮಕ್ಕಳಲ್ಲಿಯೂ ಒಳ್ಳೆಯ ರೀತಿಯಾದಂಥ ಒಂದು ಸಮಾಜಮುಖಿಯಾಗಿ ಬೆಳೆಯುವಂಥ ಮತ್ತು ಅವರ ಆರೋಗ್ಯದ ಬಗ್ಗೆ ಮಾಡುವಂಥ ವಿಷಯಗಳನ್ನು ನಾವು ಮಾಡಿಕೊಳ್ಬೋದು, ಅಂಗನವಾಡಿಯನ್ನು ಸುದೃಢ ಮಾಡುವಂಥ ರೀತಿಯಲ್ಲಿ. ಇನ್ನೊಂದು ಟ್ರಾಫಿಕ್ ಅವೇರ್ನೆಸ್. ನಾವು ಮಂಗಳೂರಲ್ಲಿ ಈಗ ಕೇಳ್ತಾ ಇದ್ದೇವೆ, ಟ್ರಾಫಿಕ್ ವಾರ್ಡನ್ಸ್ ಇಲ್ಲ ಅಂತ ಹೇಳೋದು. ಯಾಕಂತೇಳಿದರೆ ಟ್ರಾಫಿಕ್ ಪೊಲೀಸ್ನವರಿಂದ ಅದನ್ನು ಮಾಡಿಕೊಳ್ಳುವಂಥ ಒಂದು ತುಂಬ ಕೆಲಸ ಆಗ್ತಾ ಇಲ್ಲ. ನಾವು ನೋಡ್ತೇವೆ ಆಕ್ಸಿಡೆಂಟ್. ನೀವು ಹೈವೇಲಿ ಬಹುಶಃ ನೀವು ಹತ್ತಿರದಲ್ಲಿದ್ದೀರಿ, ಹೈವೇಯಲ್ಲಿ ಆ ರೋಡ್ಸ್ ಹೇಗೆ ಹೋಗುತ್ತೆ, ಯಾವ ರೀತಿ ಬರ್ತದೆ ಅಂತ ಹೇಳುವಂಥ ಮಾಹಿತಿಯೂ ಇರೋದಿಲ್ಲ. ಅದರ ಬಗ್ಗೆ ಮಾಹಿತಿ ಕೊಟ್ಟು ನೀವು ಶಾಲೆಗಳಲ್ಲಿ ಅಥವಾ ಸಮುದಾಯ ಗ್ರೂಪ್ಸ್ ಮಾಡಿಕೊಂಡು ಅವರಲ್ಲಿ ಮಾಡಿಕೊಳ್ಳೋದು ಬಹುಶಃ ಅದು ಸಮುದಾಯ ದಳಕ್ಕೆ ಸಹಾಯವಾಗಿ ಬರ್ತದೆ ಅಂತ ಹೇಳ್ಬೋದು. ರೋಡ್ ಸೇಫ್ಟಿ ಆ್ಯಂಡ್ ಅವೇರ್ನೆಸ್. ಮೆಂಟಲ್ ಹೆಲ್ತ್, ಮಾನಸಿಕ ಒಂದು ಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥದ್ದು. ನಾವು ಅದನ್ನು ಕಾಯಿಲೆ ಅಂತ ಹೇಳ್ತಾ ಇಲ್ಲ, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಿಟ್ಟಿನಲ್ಲಿ ಸ್ಟ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಸ್ಟ್ರೆಸ್ ಯಾವುದು ನಾವು ಹೇಳ್ತೇವೆ, ಒತ್ತಡಗಳು, ಮಾನಸಿಕ ಒತ್ತಡಗಳನ್ನು ನಾವು ನಿಭಾಯಿಸುವಂಥ ಒಂದು ವಿಚಾರವನ್ನು ನಾವು ಇಲ್ಲಿಯ ಹತ್ತಿರದ ಸಂಸ್ಥೆಗಳಾಗಲಿ ಅಥವಾ ಅದಕ್ಕೆ ಎಕ್ಸ್ಪರ್ಟ್ ಇರುವಂಥವರನ್ನು ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಮುದಾಯದ ಹಾಕಿಕೊಳ್ಬೋದು. ಸ್ಕಿಲ್ ಟ್ರೈನಿಂಗ್ ಇದೆ. ಬಹುಶಃ ಇಲ್ಲಿ ಎಲ್ಲರೂ ಈಗ ಯಂಗ್ಸ್ಟರ್ ಸೇರಿದವರು ಒಳ್ಳೆಯ ಒಂದು ಅವರದೇ ಆದ ಒಂದು ಇನೋವೇಟಿವ್ ಆ್ಯಕ್ಟಿವಿಟೀಸಲ್ಲಿದ್ದೀರಿ ನೀವು. ನಾವು ರೋಟರಿ ಸಂಸ್ಥೆಯಲ್ಲಿ ಯಾವುದು ನೋಡ್ತೇವೆ ಅದನ್ನು ಈ ಸಮುದಾಯ ದಳ ನಾನು ನೋಡ್ತಾ ಇದ್ದೇನೆ. ಈ ಸಮುದಾಯ ದಳದ ಈ ಎಲ್ಲ ಸ್ವಯಂ ಸೇವಕರು ಯಾರಿಲ್ಲಿ ಸದಸ್ಯರಾಗಿದ್ದಾರೆ ಈ ಪ್ರಾಜೆಕ್ಟ್ಸ್ಗಳನ್ನು ಸ್ವಲ್ಪ ಇದರ ಬಗ್ಗೆ ವಿಶೇಷವಾಗಿ ಅರಿತುಕೊಂಡು ನಿಮ್ಮ ರೋಟರಿ ಕ್ಲಬ್ ಪೂರ್ವದ ಸದಸ್ಯರು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರನ್ನು ನೀವು ಸೇರಿಸಿಕೊಂಡು ಅವರಿಂದ ಮಾಹಿತಿ ಕಲೆ ಹಾಕಿಕೊಂಡು ಈ ಎಲ್ಲ ಪ್ರಾಜೆಕ್ಟ್ಸನ್ನು ಮಾಡ್ಬೋದು. ಇಲ್ಲದೇ ಏನಾಗ್ತದೆ, ಒಂದೇ ಪ್ರಾಜೆಕ್ಟ್ 2 ಪ್ರಾಜೆಕ್ಟ್ ನಾವು ಇಟ್ಕೊಂಡು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗುವಾಗ ಕೆಲವೊಮ್ಮೆ ಆ ಒಂದು ಸಂಸ್ಥೆಯ ಬಗ್ಗೆ ಬೋರ್ ಅಂತ ಹೇಳುವಂಥ ಒಂದು ಮನಸ್ಥಿತಿ ಬರ್ಬೋದು. ಅದರ ಬದಲಿಗೆ ಈ ಎಲ್ಲ ವಿಚಾರಗಳನ್ನು ನಾವು ಹಮ್ಮಿಕೊಂಡು ಮುಂದೆ ಹೋದರೆ ಬಹುಶಃ ಈ ಸಂಸ್ಥೆ, ನಾನು ಜಯಕುಮಾರ್ ಸರ್ ಹತ್ರ ಹೇಳ್ತಾ ಇದ್ದೆ, ಇದೊಂದು ರೋಟರಿ ಕ್ಲಬ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ. ಯಾಕಂದ್ರೆ ನಾವು ಎಷ್ಟೋ ಸಹ ಚಿಂತನೆ ಮಾಡಿದ್ದುಂಟು. ಯಾಕಂದರೆ ಇಷ್ಟು ಜನ ಬಂದಿದ್ದೀರ, ಇವತ್ತು ಒಂದು ಪದಗ್ರಹಣ ಸಂದರ್ಭದಲ್ಲಿ ನೀವು ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದರೆ ನಿಮಗೆ ಇರುವಂತಹ ಒಂದು ಆಸಕ್ತಿ, ನಿಮಗೆ ಇರುವಂತಹ ಒಂದು ಇದರಲ್ಲಿರುವಂತಹ ಒಂದು ಗೌರವ ಬಹುಶಃ ಈ ಸಂಸ್ಥೆ ಮುಂದುವರಿತಾ ಇದೆ. ಸೊ ಈ ರೀತಿಯಲ್ಲಿ ನೀವು ಮುಂದುವರಿಸಿಕೊಂಡು ಹೋದರೆ ಬಹುಶಃ ಸಮುದಾಯಕ್ಕೆ ಒಳ್ಳೆಯ ಒಂದು ಸಹಾಯ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ನಾವು ಒಳ್ಳೆಯವರೋ ಕೆಟ್ಟವರೋ, ನಾವು ನಮ್ಮಿಂದ ಒಳ್ಳೆಯದಾಗಿದೋ ಆಗಿಲ್ಲೋ ಅಂತ ಹೇಳುವುದಕ್ಕೆ ನಾವು ಅದರ ಜಡ್ಜಸ್ ಅಲ್ಲ. ನಾವು ಅದರ ಬಗ್ಗೆ ನಾವು ವಿಶೇಷ ಮಾಡಬೇಕಿಲ್ಲ. ಆದರೆ ನಾವು ಕೊಟ್ಟಂಥ ಬಹುಶಃ ಸೇವೆಯಿಂದ ಜನರಿಗೆ ಉಪಯೋಗ ಆಗಿದರೆ ಅವರು ನಮ್ಮನ್ನು ಸ್ಮರಿಸ್ತಾರೆ. ಇದು ನನ್ನ ಭಾವನೆ ಕೂಡ. ಒಬ್ಬ ವೈದ್ಯನಾಗಿ ನಾನು ನನ್ನ ಕ್ಲಿನಿಕ್ನಲ್ಲಿ ಔಷಧಿ ಕೊಡ್ಬೋದು, ನಾನು ಸಮಾಜಮುಖಿಯಾಗಿ ನಾನು ಕ್ಯಾಂಪ್ಸ್ಗಳಿಗೆ ಹೋಗಿರ್ಬೋದು. ಎಲ್ಲಿ ನಾವು ಅದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟಿದ್ದೇವೆ, ಯಾರಿಗೆ ಅದರಿಂದ ಆ ಒಂದು ಕಷ್ಟಕರ ಸಮಯದಲ್ಲಿ ಯಾರಿಗೆ ನಮ್ಮಿಂದ ಸಹಾಯ ಆಗಿದೆ ಅವರು ನಮ್ಮನ್ನು ಡೆಫಿನೆಟ್ಲಿ ನೆನಪಿಸಿಕೊಳ್ತಾರೆ. ಇದರಲ್ಲಿ ಸಂಪತ್ತು, ಅಂತಸ್ತು ಮತ್ತು ಪವರ್ ಯಾವುದು ಬರುವುದಿಲ್ಲ. ಇದರಲ್ಲಿ ಬರುವಂಥದ್ದು ಒಂದೇ, ಆ ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ರೀತಿಯಲ್ಲಿ ನಾವು ಪ್ರತಿಸ್ಪಂದಿಸಿದ್ದೇವೆ ಅಂತ ಹೇಳುವಂಥದ್ದು. ಅದು ಬಹುಶಃ ರೋಟರಿ ಸಮುದಾಯ ದಳದಿಂದ ಆಗ್ತಾ ಇದೆ. ಇನ್ನು ಮುಂದಕ್ಕೂ ಹಾಗೆ ಆಗಲಿ ಅಂತ ನಾನು ಹಾರೈಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಹೊಸತಾಗಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದಂತಹ ಸುಂದರ ಸುವರ್ಣರವರಿಗೆ
ಬಹುಶಃ ಇಲ್ಲಿ ಎರಡು ಸಂಸ್ಥೆಗಳು ಒಟ್ಟಿಗಿರೋದ್ರಿಂದ ಇವರಿಗೆ ಇದರ ಸಹಾಯ ಬಹಳ ಒಳ್ಳೆಯದಾಗ್ತಾಯಿದೆ. ಮತ್ತು ಒಂದು ಆಡಿಟೋರಿಯಮು ಇದೆ, ಸಭಾಂಗಣ ಇದೆ. ಸೊ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯೋದ್ರಿಂದ ನಿಮಗೇನು ಕಷ್ಟ ಆಗಲಿಕ್ಕಿಲ್ಲ. ಜಯಕುಮಾರ್ ಸರ್ ಅಂತವರಿದ್ದಾರೆ, ರೋಟ್ರಿ ಪೂರ್ವದ ಎಲ್ಲ ಸದಸ್ಯರಿದ್ದಾರೆ, ನಾವೆಲ್ಲರೂ ಇದ್ದೇವೆ ನಿಮ್ಮೊಂದಿಗೆ. ಈ ಒಂದು ಸಮುದಾಯ ದಳ, ರೋಟ್ರಿ ಸಮುದಾಯ ದಳ ಕೊಲ್ಯ ಇನ್ನೂ ಉತ್ತರಕ್ಕೆ, ಇನ್ನೂ ಎತ್ತರಕ್ಕೆ ಬೆಳೆದು ಒಂದು ಒಳ್ಳೆಯ ಒಂದು ಸಮುದಾಯ ದಳ ಆಗಿ ಜನರಿಗೆ ಸೇವೆಯನ್ನು ನೀಡಲಿ ಅಂತ ಹೇಳಿಕೊಂಡು ಆಶಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ವಂದನೆಗಳು. ಮುಖ್ಯ ಅತಿಥಿಯಾಗಿರ್ತಂಥ ರೋಟೇರಿಯನ್ MD ಡಾಕ್ಟರ್ ಶಿವಪ್ರಸಾದ್ ಕೆ ತಮಗೆ. ಬಂಧುಗಳೇ, ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಕಳೆದ 24 ವರ್ಷಗಳಿಂದ ಯಶಸ್ವಿಯಾಗಿ ತನ್ನ ಕಾರ್ಯವೈಖರಿಯನ್ನು ನಿಭಾಯಿಸಬೇಕಾದ್ರೆ ರೋಟರಿ ಸಮುದಾಯ ದಳಕ್ಕೆ ಮಾತೃ ಸಂಸ್ಥೆಯಾಗಿ ಪ್ರವರ್ತಕರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಸದಾ ಬೆನ್ನೆಲುಬಾಗಿ ನಿಂತಿದ್ದರಿಂದ ನಮಗೆ ಬಹಳ ಶಕ್ತಿ ಬಂದಿತ್ತು. ಆ ಕಾರಣದಿಂದಾಗಿ ಈ ಸಂಸ್ಥೆಯು 24 ವರ್ಷದಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರುಗಳು ಕೂಡ ನಮ್ಮ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಗೌರವಿಸುತ್ತಿದ್ದೇವೆ. ರೋಟೇರಿಯನ್ ಜಯರಾಮ್ ಶೆಟ್ಟಿ, ತಮ್ಮ ಉಪಸ್ಥಿತಿಗೆ ಧನ್ಯವಾದಗಳು ಸರ್. ರೋಟೇರಿಯನ್ ಸದಾಶಿವ ಶೆಟ್ಟಿ, ಅದೇ ರೀತಿ ರೋಟೇರಿಯನ್ ಆನಂದ್ ಶೆಟ್ಟಿ, ತಮಗೂ ಕೃತಜ್ಞತೆಗಳು. ರೋಟೇರಿಯನ್ PD ಶೆಟ್ಟಿ, ಅದೇ ರೀತಿ ರೋಟೇರಿಯನ್ N ವಿನೋದ್ ಕುಡ್ವಾ, ರೋಟೇರಿಯನ್ ಗೋಪಾಲ್ ಶೆಟ್ಟಿ, ರೋಟೇರಿಯನ್ VKK ಕಲ್ಲೂರಾಯ, ರೋಟೇರಿಯನ್ ಪ್ರದೀಪ್ ಕುಮಾರ್, ಅದೇ ರೀತಿ ರೋಟೇರಿಯನ್ ಪ್ರಮೋದ್ ಕುಮಾರ್, ತಮಗೂ ಈ ಸಂದರ್ಭದಲ್ಲಿ ನಾವು ತಮ್ಮ ಗೌರವ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇದ್ದೇವೆ. ಅಧಿಕಾರಿಯಾಗಿ ಅತಿಥಿಯಾಗಿ ನಮ್ಮ ಜೊತೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರು ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ರೋಟೇರಿಯನ್ ಗೋಪಾಲ್ ಶೆಟ್ಟಿ, ತಮ್ಮ ಮನದಾಳದ ಮಾತುಗಳಿಗಾಗಿ ನಾವು ಆದಂಥ ಹೊಸ ಅಧ್ಯಕ್ಷರಾದಂಥ ಸುಂದರ ಸುವರ್ಣ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಹಾಗೂ ಮುಖ್ಯ ಅತಿಥಿಯಾಗಿರೋಂಥ ವೇದಿಕೆಯಲ್ಲಿರೋಂಥ ಡಾಕ್ಟರ್ ಶಿವಪ್ರಸಾದ್ ಕೆ ರೋಟೇರಿಯನ್ ಅವರಿಗೂ ವಂದನೆಗಳು. ಹಾಗೂ ನಮ್ಮ ರೋಟೇರಿಯನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಜಯಕುಮಾರ್ ಅವರಿಗೂ ವಂದನೆಗಳು. ಹಾಗೂ ಟೀಚರ್ ಸುಲೋಚನಾ ಮೇಡಮ್, ಅಧ್ಯಕ್ಷ ಬಿಲ್ಲವ ಸಮಾಜ ಅವರ ವೇಣುಗೋಪಾಲ್ ಅವರಿಗೂ, ಹಾಗೂ ಹರೀಶ್ ಶೆಟ್ಟಿ RCC ಡಿಸ್ಟಿಕ್ ರೆಪ್ರೆಸೆಂಟೇಟಿವ್, ಹಾಗೂ ನಿರ್ಗಮನ ಅಧ್ಯಕ್ಷರಂಥ ಆನಂದ್ ಮಲಯಾಳ ಮತ್ತು ಕಾರ್ಯದರ್ಶಿ ಸಚಿನ್ರವರಿಗೂ, ಹಾಗೂ 24-25 ಕಾರ್ಯದರ್ಶಿ ಸುರೇಶ್ B ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೂ ನಮ್ಮ ಮಂಗಳೂರು ಪೂರ್ವದ ರೋಟರಿಯ ಎಲ್ಲ ಅಸಿಸ್ಟೆಂಟ್ ಗವರ್ನರ್, ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ಸ್, ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ ಹೆಚ್ಚಿನವರು ಬಂದಿದ್ದಾರೆ. ಹಾಗೂ ದೇರ್ಲೆಕಟ್ಟೆಯ ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ PD ಶೆಟ್ಟಿ ಇದ್ದಾರೆ. ಹಾಗೂ ವೇದಿಕೆ ಮುಂಭಾಗಲಿದ್ದಂಥ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಇನ್ವೈಟರ್ಸ್ ಹಾಗೂ RCCಯ ಫ್ಯಾಮಿಲಿ ಸದಸ್ಯರು, ಯಾಕೆಂದರೆ ಫ್ಯಾಮಿಲಿ ಸದಸ್ಯರು ಫಸ್ಟ್ ಮುಖ್ಯ. ಅವರು RCCಯಲ್ಲಿ ಎಲ್ಲ ರೀತಿಯಲ್ಲಿಯೂ ಇನ್ವಾಲ್ವ್ ಆದರೆ ಮಾತ್ರ RCC ಮೆಂಬರಿಗೆ ಸ್ವಲ್ಪ ಕರೇಜ್ ಬರ್ತದೆ. ಅವರೇ ಸ್ವಲ್ಪ ಡಲ್ ಆಗಿದರೆ, ಅವರು ಯಾವುದೇ ಒಂದು ಪ್ರೋಗ್ರಾಮಿಗೆ ಸಪೋರ್ಟ್ ಮಾಡದೇ ಇದ್ದರೆ RCC ಮೆಂಬರು ಅವರಿಗೂ ಕಷ್ಟ ಆಗ್ತದೆ. ಹಾಗೆಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ RCC ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗುವುದರಲ್ಲಿ ಮೊದಲಾಗಿ RCCಯ ಫ್ಯಾಮಿಲಿ ಮೆಂಬರ್ಸಲ್ಲಿ ನಾನು ಕಳಕಳಿಯಿಂದ ಕೇಳುತ್ತಿದ್ದೇನೆ. ಹಾಗೆ ನಮ್ಮ ಶಿವಪ್ರಸಾದ್ ಹೇಳಿದರು, ಡಿಸ್ಟಿಕ್ ಪ್ರಾಜೆಕ್ಟ್, ರೋಟರಿಯ ಡಿಸ್ಟಿಕ್ ಪ್ರಾಜೆಕ್ಟ್ 9 ಅವೆನ್ಯೂ ಆಫ್ ಸರ್ವಿಸ್ ಉಂಟು. ಅದರ ಹೆಚ್ಚಿನ ಬಗ್ಗೆ ಮಾಹಿತಿಗೆ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ, ಇಲ್ಲಾದರೆ ನಾವು ZL ಹರೀಶ್ ಶೆಟ್ಟಿ ಇದ್ದಾರೆ, ನಮ್ಮ ಮ್ಯಾಂಗ್ಳೂರು ಈಸ್ಟಿನ ಡಿಸ್ಟಿಕ್ ಪ್ರಾಜೆಕ್ಟ್ ಚೇರ್ಮನ್ನು, ಅವರನ್ನು ಕಾಂಟ್ಯಾಕ್ಟ್ ಆದರೆ ನಿಮಗೆ ಪ್ರತಿಯೊಂದು ನಮ್ಮ ರೋಟರಿ ಕ್ಲಬ್ಬಿನ ಡಿಸ್ಟಿಕ್ ಪ್ರಾಜೆಕ್ಟ್ 9 ಅವೆನ್ಯೂ ಆಫ್ ಸರ್ವಿಸ್ ಉಂಟು. ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿದ್ದರೆ ನಾವು ಅದರ ಬಗ್ಗೆ ತುಂಬ ವಿಸ್ತಾರವಾಗಿ ವಿವರಿಸ್ತೇನೆ. ಅದರ ಬಗ್ಗೆ ನೀವು ಮುಖ್ಯವಾದ ಪ್ರಾಜೆಕ್ಟ್ಗಳು ಮಾಡಿ ಈ ಪರಿಸರದಲ್ಲಿ ತುಂಬ ಉತ್ತಮ ರೀತಿಯ ಸಮಾಜ ಸೇವೆಯನ್ನು ಮಾಡುವಂಥ ನನ್ನ ಅನಿಸಿಕೆ. ಹಾಗೆ 25ನೇ ವರ್ಷ ಶಿವಧರ್ ಜುಬಿ, ಅದಕ್ಕೆ ಆಲ್ರೆಡಿ ಇವಾಗ ನಿಮ್ಮ ಮೆಂಬರು ನಾನು ಸುಮಾರು 10 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೇನೆ. 2014 ಇಸ್ವಿಯಿಂದ ಮೆಂಬರ್ ಆಗಿ ನಾನು ರೋಟರಿ ಜಾಯ್ನ್ ಆಗಿದ್ದು.
10 ವರ್ಷದಿಂದ ರೋಟ್ರಿ ಇಲ್ಲಿಗೆ RCC ಇನ್ಸ್ಟಾಲೇಷನ್ ಸೆರೆಮನಿನ ಬರ್ತಾ ಇದ್ದೇನೆ. ಆದರೆ ಆವತ್ತು ನಾನು ರೋಟ್ರಿ ಸೇರಿದ್ರಿಂದ ಇವತ್ತು ಉತ್ತಮ ಒಳ್ಳೆಯ ದಿವಸ, ನಾಗರ ಪಂಚಮಿ ದಿವಸ ಈ ರೋಟ್ರಿ RCCಯಲ್ಲಿ ನಾನು ರೋಟ್ರಿ ಅಧ್ಯಕ್ಷನಾಗಿ ಇಲ್ಲಿ ಸೇರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ನನಗೆ ಅನುಕೂಲ ಆಯಿತು. ಹಾಗೆ ಪ್ರತಿಯೊಬ್ಬರು ಯಾರು ಹಿಂಜರಿಯದೆ, ನನಗೇನು ಭಾಷಣ ಮಾಡಲಿಕ್ಕೇನು ಬರ್ತಾ ಇಲ್ಲ, ರೋಟ್ರಿಯಲ್ಲಿ ಸೇರುವಾಗ ಅವ್ರಿಗೆ ಗೊತ್ತುಂಟು, ಸದಸ್ಯರಿಗೆ ಮಾತಾಡಲಿಕ್ಕೆ ಬರ್ತಾಯಿಲ್ಲ ಆಗ್ತಿತ್ತು. ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಸಮಾಜವಾಗಿ ಕೆಲಸಗಳನ್ನು ಮಾಡುತ್ತಾ, ನಮ್ಮಿಂದ ಎಷ್ಟಷ್ಟು ಸಾಧ್ಯವಾದಷ್ಟು ಸಮಾಜ ಸೇವೆಯನ್ನು ಮಾಡುತ್ತಾ, ಸಮಾಜದ 4-6 ಜನ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಅಗ್ರಿಕಲ್ಚರಿಸ್ಟ್ ಇದ್ದಾರೆ, ಲೇಬರು ಇದ್ದಾರೆ, ಎಲ್ಲರೊಟ್ಟಿಗೆ ಬೆರೆತು ನಾವು ಅವರಿಂದ ಎಷ್ಟೆಷ್ಟೋ ವಿಷಯನ ಕಲಿತು ನಮ್ಮ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡಲಿಕ್ಕೆ ಇಂಥ RCC ರೋಟ್ರಿ ಅತಿ ಮುಖ್ಯವಾಗಿ ಕಾರ್ಯರೂಪಕ್ಕೆ ಬರ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಯಾವುದೇ ಹಿಂಜರಿಕೆ ಇಲ್ಲದೆ ಸಂಘ ಸಂಸ್ಥೆಗಳನ್ನು ಸೇರಿ ನಿಮ್ಮಿಂದ ಆದಷ್ಟು ಸಮಾಜ ಸೇವೆಯನ್ನು ಮಾಡಿ RCC ಅಂತ ಇದು ಒಂದು ನಮ್ಮ RCC ಒಂದಲ್ಲ, ಇಲ್ಲಿ ಪರಿಸರದಲ್ಲಿ ಇನ್ನೂ 1-2 RCCಯನ್ನು ಹುಟ್ಟಾಕ್ಬೋದು, ದೊಡ್ಡ ಕೆಲಸ ಏನಲ್ಲ. ಆದ್ದರಿಂದ ಸರ್ವರು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ, ಸಂಘ ಸಂಸ್ಥೆಯಲ್ಲಿ ಸೇರಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಇಂಪ್ರೂವ್ ಮಾಡಿಕೊಳ್ಳಿ. ಯಾಕೆಂದರೆ ನಿಮಗೆ ಸಂಘ ಸಂಸ್ಥೆ ಸೇರಿದರೆ ಮಾತ್ರ ನಮಗೆ ವ್ಯಕ್ತಿತ್ವವನ್ನು ವಿಕಸನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ 24-25ನೇ ವರ್ಷದಲ್ಲಿ RCC ಅವರು ಮಿನಿಮಮ್ ಒಂದು 25 ಜನ ಹೊಸ ಮೆಂಬರ್ಸನ್ನು ಸೇರಿಸಿಬಿಟ್ಟು ಇನ್ನೂ ಅತ್ಯುತ್ತಮವಾಗಿ RCC ಬೆಳೆಯಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ರೋಟ್ರಿ. RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟೇರಿಯನ್ MD ಡಾಕ್ಟರ್ ಶಿವಪ್ರಸಾದ್, ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದಂತಹ ರೋಟೇರಿಯನ್ ಗೋಪಾಲ್ ಶೆಟ್ಟಿ, ಗೌರವವನ್ನು ನೀಡಿದಂತಹ ನಮ್ಮ ರೋಟರಿ ಸಮುದಾಯ ದಳದ ಅಧ್ಯಕ್ಷರಿಗೆ ಕೃತಜ್ಞತೆಗಳು. ಸ್ವೀಕರಿಸಿದ ಎಲ್ಲ ಅತಿಥಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ಕುಮಾರಿ ನಿಸ್ವಾನ ಹಾಗೂ ನಮ್ಮ ವೇದಿಕೆಯಲ್ಲಿ ಸಹಕರಿಸಿದಂತಹ ಕುಮಾರಿ ಖುಷಿ ಇವರಿಗೂ ನಮ್ಮ ರೋಟರಿ ಸಮುದಾಯ ದಳದ ಕೊಲ್ಯದ ಅಧ್ಯಕ್ಷರು ಶ್ರೀಯುತ ಸುಂದರ ಸುವರ್ಣರವರು ಸಿಹಿಯ ಕಾಣಿಕೆಯನ್ನು ನೀಡಿ ಅವರಿಗೆ ಗುರುತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇದೀಗ 24 ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಾ ಇನ್ನೇನು 1 ವರ್ಷದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸುವಂತಹ ಹಂತಕ್ಕೆ ಬಂದು ತಲುಪಿದೆ ಅಂತಂತೇಳಿದರೆ ನಮಗೆ ಬಹಳಷ್ಟು ಈ ಸಂದರ್ಭದಲ್ಲಿ ಹೆಮ್ಮೆ ಎನಿಸುತ್ತಿದೆ. 2024-25ನೇ ಸಾಲಿನ ಈ ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಈ ಒಂದು ಸಭಾ ವೇದಿಕೆಯ ಅಂತಿಮ ಕ್ಷಣಕ್ಕೆ ನಾವು ಬಂದಿದ್ದೇವೆ. ಇವರಿಂದ ಧನ್ಯವಾದ. ಪದಗ್ರಹಣ ಸಮಾರಂಭದ ಪ್ರಧಾನ ಅಧಿಕಾರಿಯಾಗಿ ಆಗಮಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದಂಥ ರೋಟೇರಿಯನ್ ಗೋಪಾಲ್ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರೋಟೇರಿಯನ್ MD ಡಾಕ್ಟರ್ ಶಿವಪ್ರಸಾದ್ ಕೆ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಇನ್ನೋರ್ವ RCC ಚೇರ್ಮನ್ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ರೋಟೇರಿಯನ್ ಜಯಕುಮಾರ್ ಕೊಲ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಲೋಚನಿ ಟೀಚರ್ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಇದರ ಅಧ್ಯಕ್ಷರಾದಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ RCC ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ ಶ್ರೀ ಹರೀಶ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಮಾಜಿ ಅಧ್ಯಕ್ಷರ ಆನಂದ್ ಮಲಯಾಳ್ಕೋಡಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ಶ್ರೀ ಸುಂದರ್ ಸುವರ್ಣ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಲೈಟಿಂಗ್ನ ವ್ಯವಸ್ಥೆಯನ್ನು ಮಾಡಿದಂತಹ SGK ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ
ಇಂದಿನ ಕಾರ್ಯಕ್ರಮಕ್ಕೆ ಫೋಟೋಗ್ರಾಫ್ ನೀಡಿದಂಥ ತರುಣ್ ಕುಮಾರ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಸುಂದರವಾದ ನಿರೂಪಣೆಯನ್ನು ಮಾಡಿದಂತಹ ಕುಸುಮಾಕರ್ ಹಾಗೂ ಜಯದೇವ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಒಂದು ಸಭಾಂಗಣವನ್ನು ನಮಗೆ ಒದಗಿಸಿಕೊಟ್ಟಂತಹ ಬಿಲ್ಲವ ಸೇವಾ ಸಮಾಜ ಇದರ ಟ್ರಸ್ಟ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮ ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ನಿಸ್ವಾನ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಮಾಜಿ ಅಧ್ಯಕ್ಷರುಗಳಿಗೂ ಹಾಗೂ ನೆರೆದಿರುವಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.